ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸದ ನಮ್ಮ ವಿಶೇಷ ಅತಿಥಿ ರೆಮೋನಾ ಯುವೆಟ್ ಪೆರೇರಾ ಮತ್ತು ಅವರ ತಾಯಿ ಗ್ಲಾಡಿಸ್ ಪೆರೇರಾ. ನಾನು ಇಬ್ಬರನ್ನು ಕೂಡ ಈ ಒಂದು ಶೋಗೆ ಪ್ರೀತಿಯಿಂದ ಸಮಸ್ತ ಕರಾವಳಿಯ ಜನತೆಯ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ. ಇಬ್ಬರಿಗೆ ಕೂಡ ಪ್ರೀತಿಯ ನಮಸ್ಕಾರಗಳು. ಎಸ್, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾರು ಈ ರೆಮೋನಾ ಪೆರೇರಾ ಅಂತ. ಎಸ್, ನಿನ್ನೆ ದಿವಸ ಪ್ರಧಾನಿ ನರೇಂದ್ರ ಮೋದಿಯವರೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೆಮೋನಾ ಪೆರೇರಾ ಅವರ ಜೊತೆಗೆ ಮಾತಾಡ್ತಾರೆ. ಹೌದು, ಈ ಬಾರಿಯ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ವಿದ್ಯಾರ್ಥಿನಿ. ಮಂಗಳೂರಿನ ಪದ್ವಾ ಹೈಸ್ಕೂಲ್ನಲ್ಲಿ ಓದಿದಾಕೆ ಇದೀಗ ಅದೇ ಪದ್ವಾ PU ಕಾಲೇಜಿನಲ್ಲಿ ಪ್ರಥಮ PU ವಿದ್ಯಾರ್ಥಿನಿಯಾಗಿದ್ದಾಳೆ ರೆಮೋನಾ ಪೆರೇರಾ. ಈಕೆ ತನ್ನ 3ನೇ ವಯಸ್ಸಿನಿಂದ ನೃತ್ಯವನ್ನು ಅಧ್ಯಯನ ಮಾಡಿಕೊಂಡು ಬಂದವರು. ಭರತನಾಟ್ಯ, ಮುಖ್ಯವಾಗಿ ಈ ಒಂದು ಭರತನಾಟ್ಯ ಕಲೆಯ ಮೂಲಕ ಆಕೆ ಸಾಧಿಸಿದ ಸಾಧನೆಯನ್ನು ಕರ್ನಾಟಕ ಸರ್ಕಾರ ಗುರುತಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆ ಒಂದು ಶಿಫಾರಸಿನ ಅನ್ವಯ ರೆಮೋನಾ ಪೆರೇರಾ ಅವರಿಗೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಸಂಧಿಸಿದೆ. ಅದರಲ್ಲೂ ಕೂಡ ವಿಶೇಷ ಖುಷಿ ಮತ್ತು ಏನು ಹೆಚ್ಚುಗಾರಿಕೆ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಿಂದ ಆಯ್ಕೆಯಾದವರು ರೆಮೋನಾ ಒಬ್ಬರೇ ಅಲ್ವಾ? ಎಸ್, ಅದಕ್ಕಾಗಿ ವಿಶೇಷ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಎಸ್, ಮತ್ತೆ ನಿಮ್ಮ ಅಮ್ಮನಿಗೆ ಕೂಡ ನಿಮಗೂ ಕೂಡ ಪ್ರೀತಿಯ ಅಭಿನಂದನೆಗಳು ಮೇಡಮ್. ಎಸ್ 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 ಇಡೀ ಕರ್ನಾಟಕದಿಂದ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಆಯ್ಕೆಯಾದಂಥ ಏಕೈಕ ವಿದ್ಯಾರ್ಥಿನಿ ರೆಮೋನಾ ಯುವೆಟ್ ಪೆರೇರಾ. ಎಸ್, ಅವರ ತಾಯಿ ಕೂಡ ನಮ್ಮ ಜೊತೆಗೆ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಮಾತಾಡ್ಬೋದು, ಅವರ ಸಾಧನೆ ಬಗ್ಗೆ ಅಭಿನಂದನೆಗಳನ್ನು ಹೇಳ್ಬೋದು. ನಾನು ಇವತ್ತಿನ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ರೆಮೋನಾ ಅವರ ಜೊತೆಗೆ ಅವರು ನೃತ್ಯವನ್ನು ಅಧ್ಯಯನ ಮಾಡಿದ ವಿಚಾರ, ಆಮೇಲೆ ಅವರ ಕಲಿಕೆಯ ವಿಚಾರ ಮತ್ತು ಈ ಪ್ರಶಸ್ತಿಯ ವಿಚಾರ, ಆಮೇಲೆ ಅವರು ತಾಯಿ ಅವರಿಗೆ ಸಪೋರ್ಟಾಗಿ ನಿಂತದ್ದು, ಎಸ್, ಅವರ ಇಡೀ ಸ್ಕೂಲ್, ಅವರ ಟೀಮ್, ಅವರ ಎಲ್ಲ ಸಹೋದ್ಯೋಗಿ ಮಿತ್ರರು, ಸಹಪಾಠಿಗಳು ಅವರಿಗೆ ನೀಡಿದಂಥ ಸಹಕಾರ, ಈ ವಿಚಾರವನ್ನೆಲ್ಲ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅದರ ಜೊತೆಗೇ ತುಂಬ ಇಂಪಾರ್ಟೆಂಟ್, ಪ್ರಧಾನಿ ಮೋದಿಯವರ ಜೊತೆಗೆ, ನರೇಂದ್ರ ಮೋದಿಯವರ ಜೊತೆಗೆ, ದೇಶದ ಪ್ರಧಾನಿಯವರ ಜೊತೆಗೇ ನೇರ ಮಾತನಾಡುವಾಗ ಆದಂಥ ಒಂದು ಅನುಭವವನ್ನು ಕೂಡ ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟರ್ ವಿದ್ಯಾ ಮುರಳೀಧರ್ ಅವರನ್ನು ನೆನಪಿಸಿಕೊಳ್ಳಬೇಕು, ನಿಮ್ಮ ಗುರುಗಳು. ಎಸ್, ನಾನು ರೆಮೋನಾ, ನಿನ್ನ ಈ ಒಂದು ಸಾಧನೆಯ ವಿಚಾರಕ್ಕೆ ನಾನು ಬರುವಾಗ ಮೊದಲಾಗಿ ನೀನು ಈ ನೃತ್ಯ ಮತ್ತು ಕಲೆ ಕ್ಷೇತ್ರದಲ್ಲಿ ನೀನು ಈ ಸಾಧನೆ ಮಾಡಿದವಳು. ನಾನು ಪ್ರಧಾನಿಯವರು ಮಾತನಾಡಿದ ವಿಚಾರಕ್ಕೆ ಬರುತ್ತೇನೆ. ಅದಕ್ಕಿಂತ ಮೊದಲು ನಿನ್ನ ಇಡೀ ಈ ಒಂದು ಜರ್ನಿಯಲ್ಲಿ ನಿನಗೆ ಡ್ಯಾನ್ಸ್ ಟೀಚರ್ಸ್ ಆಗಿ ಇದ್ದವರು ಯಾರುಗಳೆಲ್ಲ? ಸೊ ಮೇನ್ ಸಪೋರ್ಟ್ ಆಗಿದ್ದಾರೆ ನನ್ನ ಭರತನಾಟ್ಯಂ ಗುರುಗಳು ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರ್. ಮತ್ತೆ ವೆಸ್ಟರ್ನಲ್ಲಿ ತುಂಬಾ ಟೀಚರ್ಸ್ ಇದ್ದಾರೆ, ಮತ್ತೆ ಬೇರೆ ಫಾರ್ಮ್ಸ್ ಅಲ್ಲಿ ಕೂಡ ಸಹ ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಮ್ಮ ಸಹ ಇದ್ದಾರೆ. ಎಸ್, ಪ್ರಧಾನಿ ಮೋದಿಯವರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತನಾಡುವಾಗ ಮೋದಿಯವರು ಹೇಳ್ತಾರೆ, ನಿಮ್ಮ ತಾಯಿಯನ್ನು ಕೂಡ ಅವರು ರೆಕಗ್ನೈಸ್ ಮಾಡ್ತಾರಲ್ವಾ, ತುಂಬಾ ಸಪೋರ್ಟ್ ಮಾಡಿದ್ದೀರಿ ನೀವು ಮಗಳಿಗೆ ಅಂತ ನಾವೆಲ್ಲ ಕೇಳಿದ್ದೇವೆ ಅದನ್ನು. ಎಸ್, ನೀನು ಮೋದಿಯವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನಿನಗೆ ಆದಂತಹ ಫೀಲ್, ಥ್ರಿಲ್ ಯಾವ ರೀತಿ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನೀನು ಶೇರ್ ಮಾಡೋದಿದ್ದರೆ? ಸೊ ತುಂಬಾ ಖುಷಿ ಆಯಿತು ವೆನ್ ಆರ್ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ಕಾಲ್ಡ್ ಮೈ ನೇಮ್ ಔಟ್ ಟು ಸ್ಪೀಕ್ ವಿತ್ ಹಿಮ್. ಮತ್ತೆ ತುಂಬಾ ಭಯ ಸಹ ಇತ್ತು, ಯಾಕಂದ್ರೆ ಲೈಕ್ ಸಡನ್ಲಿ ಇಟ್ ವಾಸ್ ಹ್ಯಾಪನಿಂಗ್. ಐ ವಾಸ್ ಶಿವರಿಂಗ್ ಓವರ್ ದೇರ್. ತುಂಬಾ ಹೆದರಿಕೆ ಇತ್ತು, ಮತ್ತೆ ಎಕ್ಸೈಟ್ಮೆಂಟ್ ಸಹ. ಮತ್ತೆ ಭಯ ತುಂಬಾ ಏನಿತ್ತು ಅಂತಲೇ, ಲೈಕ್ ವಾಟ್ ಕ್ವಶನ್ ಹಿಲ್ ಆಸ್ಕ್, ಏನ್ ಕ್ವಶನ್ ಕೇಳ್ತಾರೆ, ಏನ್ ಆನ್ಸರ್ ಮಾಡಬೇಕು, ಬಿಕಾಸ್ ಇಫ್ ಎನಿಥಿಂಗ್ ಗೋಸ್ ರಾಂಗ್ ದೆನ್ ಇಟ್ಸ್ ಬ್ಯಾಡ್. ಸೊ ತುಂಬಾ ಖುಷಿ ಸಹ ಆಯ್ತು. ಅಟ್ ದಿ ಸೇಮ್ ಟೈಮ್ ಲೈಕ್ ತುಂಬಾ ಮಕ್ಕಳು ಇದ್ರು, ತುಂಬಾ ಬಾಡೀಸ್ ಇದ್ರು, ನಿಯರ್ಲಿ 29. ಅದರಲ್ಲಿ ಸೌತ್ ಇಂದ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಮಾತಾಡ್ಲಿಕ್ಕೆ. ಸೊ ತುಂಬಾ ಖುಷಿ ಆಯ್ತು. ಎಸ್, ನಿನ್ನ ಜೊತೆಗೆ ಮಾತನಾಡುವಾಗ ಹೇಳ್ತಾರೆ ಅವರು, ನೀನು 3ನೇ ವಯಸ್ಸಿನಿಂದಲೇ ಈ ಒಂದು ಡ್ಯಾನ್ಸ್ ನೀನು ಪ್ರಾಕ್ಟೀಸ್ ಮಾಡ್ತಾ ಇರೋದು ನನಗೆ ಗೊತ್ತು ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಕೇಳ್ತಾರೆ, ನೀನು ಬೇರೆ ಬೇರೆ ಫಾರ್ಮ್ ಅದು ಬೆಂಕಿಯಲ್ಲಿ ಅಥವಾ ಗ್ಲಾಸ್ನಲ್ಲಿ ಡ್ಯಾನ್ಸ್ ಮಾಡೋ ವಿಚಾರವನ್ನೆಲ್ಲ ಹೇಳ್ತಾರೆ ಅವರು.
ಅಲ್ವಾ? ಎಸ್. ಆಮೇಲೆ ಎಸ್, ನಾನು ಗ್ಲಾಡಿಸ್ ಮೇಡಮ್ ನಿಮಗೆ ಕೇಳುವಂಥದ್ದು, ಮಗಳು ಮಾತನಾಡುವಾಗ ಪಕ್ಕದಲ್ಲಿ ಕುಳಿತುಕೊಂಡಿದ್ರಿ, ಹೇಗೆ ಅನಿಸ್ತಿತ್ತು ಪ್ರಧಾನಿಯವರ ಜೊತೆಗೆ ಮಾತನಾಡುವಾಗ? ಕನಸು ಅಂತೇಳಿ ಅನಿಸ್ತಾ ಇದ್ದೆ, ಈಗ ಕೂಡ ಕನಸು ಅದೊಂದು. ಪ್ರೈಮ್ ಮಿನಿಸ್ಟರ್ ಅವರು ಮೋದಿ ಸರ್ ಅವರು ನಮ್ಮೊಟ್ಟಿಗೆ ಮಾತಾಡೋದು ಹೇಳಿದ್ರಿ, ಅದು ಯೋಚಿಸ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ನಿರೀಕ್ಷೆ ಇತ್ತಾ ಯಾವತ್ತಾದರೂ? ಇಲ್ಲ ಸರ್, ಲೈಫ್ ಅಲ್ಲೇ ಇರ್ಲಿಲ್ಲ. ಕನಸು ಹೇಳ್ತಾ ಇದ್ದೇನಲ್ಲ, ಕನಸು ಇದು ಎಸ್ ಎಸ್ ನಿಜ ಕನಸು. ಪಕ್ಕದಲ್ಲಿ ಮಗಳ ಹತ್ರ ಮಾತಾಡ್ತಾ ಇದ್ರು, ಮಗಳಿಗೆ ಸ್ವಲ್ಪ ಶಿವರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು. ನಿಮಗೇನಾಯ್ತು? ಕಣ್ಣಲ್ಲಿ ನೀರೇ ಬಂತು ಸರ್. ಆನಂದ ಬಾಷ್ಪ ಅಂತ ಹೇಳ್ತೇವೆ. ಹೌದು, ಅಂತ ಒಂದು ಒಳ್ಳೆಯ ಯೋಗ ಅದು. ಖಂಡಿತ ಸರ್, ಖಂಡಿತ ಯೋಗ ಅಂತ ನಾವು ಹೇಳ್ತೇವೆ. ಭಾರತದ ಪ್ರಧಾನಿಯವರು ಮಾತಾಡುವುದು ಅದು ಕೂಡ ವರ್ಡ್ಸಿಲ್ಲ ನಮ್ಗೆ ಹೇಳಲಿಕ್ಕೆ, ನಮ್ಮಲ್ಲಿ ಉತ್ತರವೇ ಇಲ್ಲ ಅಂತ ಹೇಳಿ ಆ ತರ ಆಗ್ತಾ ಉಂಟು. ಅಷ್ಟು ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಸೊ ಇನ್ನು ಕೂಡ ಅದೇ ಮೂಡಲ್ಲಿ ಇದ್ದೀರಿ, ಹೊರಗಡೆ ಬಂದಿಲ್ಲ ಅದರಿಂದ. ಕನಸು ರೆಮೋನಾ, ಅದನ್ನು ನೀವು ನೆನಪು ಮಾಡಿಕೊಳ್ಳುವಾಗ ಅಮ್ಮ ಹೇಳ್ತಾರೆ ಅದೊಂದು ಡ್ರೀಮ್ ಅಂತ. ನೀನು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದ ಇಂಥ ಒಂದು ಅವಕಾಶಗಳು ಬರಬಹುದಂತ? ಈಗ ಡ್ಯಾನ್ಸ್ ಅಲ್ಲಿ ನೀನು ತುಂಬಾ ಅವಾರ್ಡ್ ಗೆದ್ದಿದ್ದಿ, ತುಂಬಾ ಆ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿ, ವಿನ್ನರ್ ಆಗಿದ್ದಿ. ಈ ರೀತಿಯಾಗಿ ಈ ದೇಶದ ಇಂಡಿಯಾದ ಪ್ರಧಾನಿಯವರೇ, ಪ್ರೈಮ್ ಮಿನಿಸ್ಟರೇ ನನ್ನ ಹತ್ರ ಮಾತನಾಡುವಂಥ ಒಂದು ಟೈಮ್ ಅಥವಾ ಆಪರ್ಚುನಿಟಿ ಬರಬಹುದಂತ ಯಾವತ್ತಾದ ನನಗೆ ಇಮ್ಯಾಜಿನ್ ಮಾಡಿಕೊಂಡದಿತ್ತ ನೀನು? ಯಾವಾಗಲೂ ಇಮ್ಯಾಜಿನ್ ಮಾಡಲಿಲ್ಲ ಸರ್, ಬಿಕಾಸ್ ಇಟ್ಸ್ ಅ ಇಂಪಾಸಿಬಲ್ ಥಿಂಗ್ ಹೇಳಿದ್ರೆ. ಮೋಸ್ಟ್ ಆಫ್ ದೆಮ್ ಡೋಂಟ್ ಗೆಟ್ ದಿ ಚಾನ್ಸ್ ಟು ಸ್ಪೀಕ್ ವಿತ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್. ಬಟ್ ಲಕ್ಕಿಲಿ ಗೊತ್ತಿಲ್ಲ, ನನಗೆ ಸಿಕ್ಕಿತ್ತು, ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಸ್, ಈಗ ನಿನ್ನೆಯ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಿನ್ನ ಜೊತೆಗೆ ಮಾತನಾಡಿದ ನಂತರ ನಿನ್ನ ಫ್ರೆಂಡ್ಸ್, ನಿನ್ನ ಕ್ಲಾಸ್ಮೇಟ್ಸ್, ನಿನ್ನ ಫ್ಯಾಮಿಲಿಯವರು ಎಲ್ಲ ಏನು ಹೇಳ್ತಾರೆ? ಅವರಿಗೆ ಸಹ ತುಂಬಾ ಖುಷಿ ಆಗ್ತಿತ್ತು. ಲೈಕ್ ವಿ ಆರ್ ಪ್ರೌಡ್ ಆಫ್ ಯು ರೆಮೋನಾ ಹಾಗೆಲ್ಲ ಹೇಳ್ತಾ ಇದ್ರು. ಎಸ್ಪೆಷಲಿ ಕಾಲೇಜ್, ನಾನು ನನ್ನ ಪ್ರೋಗ್ರಾಮ್ ಆಫ್ಟರ್ ದಿ ಅವಾರ್ಡ್ ಶೋ ಐ ವೆಂಟ್ ಡೈರೆಕ್ಟ್ಲಿ ಟು ದಿ ಕಾಲೇಜ್ ಟು ಮೀಟ್ ಮೈ ಪ್ರಿನ್ಸಿಪಲ್ಸ್ ಅಂಡ್ ಆಲ್. ಅವರಿಗೆ ತುಂಬಾ ಖುಷಿ ಆಯಿತು. ಮತ್ತೆ ತುಂಬಾ ಲೈಕ್ ವಾಟ್ ಟು ಸೇ, ದೇ ಅಪ್ರಿಷಿಯೇಟೆಡ್ ಮೀ, ದೇ ಬ್ಲೆಸ್ಡ್ ಮೀ. ತುಂಬಾ ಖುಷಿ ಆಯ್ತು ಆವಾಗ. ಓಕೆ ಓಕೆ. ಅಂತ ಆಚೆ ಕಡೆ ನಿನ್ನ ಹೈಸ್ಕೂಲ್ನವರು ಮತ್ತು PUC ಅವರೆಲ್ಲ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು ನಿಮ್ಮ ಕಾಲೇಜ್ ಅಲ್ವಾ? ಎಲ್ರಿಗೂ ಖುಷಿ ಆಗಿದೆ ಹಾಗಿದ್ರೆ. ನಿನ್ನ ಹೈಸ್ಕೂಲ್ನ ಟೀಚರ್ಸ್ಗೂ, ಪ್ರಿನ್ಸಿಪಾಲ್ರಿಗೂ, PU ಪ್ರಿನ್ಸಿಪಾಲ್ರಿಗೂ, ಟೀಚರ್ಸ್ಗೂ, ಜೊತೆಗೆ ನಿನ್ನ ಕ್ಲಾಸ್ಮೇಟ್ಸ್, ಫ್ರೆಂಡ್ಸ್ ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ನೋಡ, ನಾನು ನಿಮ್ಮ ಪ್ರಿನ್ಸಿಪಾಲ್ರಿಗೆ ನಾವು ಟ್ರೈ ಮಾತನಾಡುವ ಅವರು ಏನು ಹೇಳ್ತಾರೆ ಅಂತ. ಎಸ್, ಈ ಒಂದು ಮಾತುಕತೆಯ ಎಸ್, ಫ್ರಾನ್ಸಿಸ್ ಡಿಕುನ್ನಾ ಅವರು ಪದ್ವಾ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಫಾದರ್, ಗುಡ್ ಈವ್ನಿಂಗ್. ನಮಸ್ತೆ. ನಮಸ್ತೆ. ನಿಮ್ಮ ಸ್ಟೂಡೆಂಟ್ ರೆಮೋನಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಿನ್ನೆ ದಿವಸ ಪ್ರಧಾನಿಯವರ ಜೊತೆಗೆ ನೇರವಾಗಿ ಮಾತಾಡಿದರು, ರಾಷ್ಟ್ರೀಯ ಬಾಲ ಪುರಸ್ಕಾರ ವಿಜೇತರು. ಏನ್ ಹೇಳ್ತೀರಿ ಸರ್ ರೆಮೋನಾ ಅವರ ಸಾಧನೆ ಬಗ್ಗೆ? ಮೊದಲನೇದಾಗಿ ರೆಮೋನಾ ಅವರಿಗೆ ನಿಮ್ಮ V4 ಚಾನೆಲ್ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಜವಾಗಿ ಈ ಪ್ರಶಸ್ತಿಗೆ ಬಹಳಷ್ಟು ಅರ್ಹರು. ಅವರ ಪ್ರತಿಭೆ ಎಂತ ಮೇರು ಸ್ವರೂಪದ್ದು, ಅಷ್ಟೇ ರೀತಿಯಲ್ಲಿ ಅವರ ಸೌಜನ್ಯದ ನಡವಳಿಕೆ ಕೂಡ, ಅವರ ಶಿಸ್ತಿನ ಕಲಿಕೆ ಇದೆಯಲ್ಲ, ಅದು ಶಾಲೆಯಲ್ಲಿ ತರಗತಿಯಲ್ಲಿ ಅಷ್ಟೇ ಉತ್ತಮವಾಗಿತ್ತು. ಅಂತದ್ದೇ ಶಿಸ್ತಿನಿಂದ ಅವರು ನೃತ್ಯವನ್ನು ಕಲಿತಿದ್ದರಿಂದ ಇವತ್ತೊಂದು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬಹಳಷ್ಟು ಸಂತೋಷ. ಮುಂದೆ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಸಾಧನೆ ಮಾಡ್ಲಿಕ್ಕಿದೆ. ಆ ಸಾಧನೆಯಲ್ಲೂ ಸಹ ಉತ್ತಮವಾದ ಸಾಧನೆಯನ್ನು ಗಳಿಸ್ಲಿ ಅಂತೇಳಿ ನಾವು ಹಾರೈಸ್ತೇವೆ. ಫ್ರಾನ್ಸಿಸ್ ಅವರೇ, ಈಗ ನಿಮ್ಮ ಶಾಲೆಗೆ ಕೂಡ ಒಂದು ಭಾರಿ ದೊಡ್ಡ ಹೆಸರಲ್ವಾ? ಹೌದು, ಖಂಡಿತ ಹೌದು, ಖಂಡಿತ ಹೌದು. ಬಹಳಷ್ಟು ನಾವು ಸಂತೋಷ ಪಡ್ತೇವೆ. ಮತ್ತು ಇಂಥ ಒಬ್ಬ ವಿದ್ಯಾರ್ಥಿಯನ್ನು ಪಡೆದಕ್ಕೆ ನಮ್ಮ ಧನ್ಯತೆ ಇದೆ, ನಮ್ಮ ಸಂಸ್ಥೆಗೂ ಧನ್ಯತೆ ಇದೆ, ಅವರ ಅಧ್ಯಾಪಕರಾದ ನಮಗೂ ಧನ್ಯತೆ ಇದೆ. ಈ ರಾಷ್ಟ್ರೀಯ ಪ್ರಶಸ್ತಿ ಪಡೆದದ್ದು ಅದು ಸಹ ಭಾರತೀಯ ಸಂಸ್ಕೃತಿಯ ನೃತ್ಯದಲ್ಲಿ ಅವರು ಮಾಡಿದಂತಹ ಸಾಧನೆ ನಿಜಕ್ಕೂ ಪ್ರಶಂಸನೀಯವಾದಂತದ್ದು. ಅವರ ಹಿಂದೆ ಇರುವಂತಹ ಅವರ ತಾಯಿ ಇದೆಯಲ್ಲ, ಅವರ ಒಂದು ತ್ಯಾಗ, ಮಮತೆ ಮತ್ತು ರಕ್ಷಣೆ ಮತ್ತು ಪ್ರೋತ್ಸಾಹ ಇದೆಯಲ್ಲ, ಅದು ಸಹ ಅಭಿನಂದನೆ.
ಬಹುಶಃ ಈ ಪ್ರಶಸ್ತಿ ಅವರ ತಾಯಿ ಹಂಚಿಕೊಳ್ಳುವುದು ಉತ್ತಮ ಅಂತ ಅನಿಸ್ತದೆ. ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕು. ಎಸ್, ತಾಯಿ ಇದ್ದಾರೆ, ಏನ್ ಹೇಳ್ತಾರೆ ಅಂತ ನೋಡೋಣ. ಒಂದು ನಿಮಿಷ ಹಾಗೆ ಲೈನಲ್ಲಿ ಇರಿ ಫಾದರ್, ಲೈನಲ್ಲಿ ಇರಿ. ಎಸ್, ಗ್ಲಾಡಿಸ್ ಮೇಡಮ್, ಏನ್ ಹೇಳ್ತೀರಿ ಫಾದರ್ಗೆ? ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿಂತ ನಿಮ್ಮ ಸಪೋರ್ಟ್ ಸರ್ ಸ್ಕೂಲಿಂದ ಕಾಲೇಜಿಂದ ಉಂಟಲ್ಲ ಸರ್, ಅದು ಮರ್ಲಿಕ್ಕೆ ಆಗುದಿಲ್ಲ ಸರ್. ಅಂತ ಸಪೋರ್ಟ್ ನೀವು ಕೊಟ್ಟಿದ್ದೀರಿ ನಿಮ್ಮ ಕ್ಯಾಂಪಸ್ಸಿನೊಳಗೆ ರೆಮೋನ ಬಂದ ನಂತರ. ನಿಮ್ಮ ಪ್ರೋತ್ಸಾಹ ಅದು ತುಂಬಾ ಖುಷಿ ಕೊಡ್ತಾ ಉಂಟು ಸರ್. ನೀವು ನಮ್ಮ ಆಫೀಸಿಗೆ ಅಡ್ಮಿಷನ್ಗೆ ಬಂದಾಗ ಬಹಳಷ್ಟು ಮುಜುಗರದಿಂದ ನನ್ನ ಹತ್ರ ಕೇಳಿದ್ರೆ ಅವಳಿಗೆ ಡ್ಯಾನ್ಸ್ ಕಲಿಬೇಕು, ಅದಕ್ಕೋಸ್ಕರ ಬಹಳಷ್ಟು ಜನ ಶಾಲೆಗೆ ಬರ್ಲಿಕ್ಕೆ ತರಗತಿ ಹಾಜರಾಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವು ಮುಂದೆ ಹೋಗಿ ಇದರ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮ ಮಗಳು ಉತ್ತಮ ರೀತಿಯಲ್ಲಿ ಓದ್ತಾಳೆ, ಖಂಡಿತವಾಗಿ ಓದ್ತಾಳೆ ಅಂತ ನಾನು ಹೇಳಿದ್ದೆ, ಭರವಸೆ ಕೊಟ್ಟಿದ್ದೆ. ಯಾವಾಗ ಯಾವುದೇ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಬೇರೆ ಕಡೆ ಹೋದಂತ ಸಂದರ್ಭದಲ್ಲಿ ಸಹ ರಜೆಯನ್ನು ಸ್ಯಾಂಕ್ಷನ್ ಮಾಡಿ ನಿಮಗೊಂದು ಅನುಕೂಲ ಮಾಡಿ ಕೊಟ್ಟಿದ್ದೆ. ಹೌದು ಸರ್. ಆದರೆ ಸಂತೋಷ ಏನಂತ ಹೇಳಿದ್ರೆ ಇಷ್ಟೆಲ್ಲ ನೀವು ಹೋದರೂ ಸಹ ನಿಮ್ಮ ಕಲಿಕೆಯಲ್ಲಿ ನೀವು ಹಿಂದೆ ಉಳಿಲಿಲ್ಲ. ಉತ್ತಮವಾದ ಸಾಧನೆಯನ್ನು ಎಸ್ಎಸ್ಎಲ್ಸಿ ಮಾಡಿದ್ದೀರಿ ಮತ್ತು ಗುರುಗಳಿಗೆ ಒಂದು ಉತ್ತಮವಾದ ಗೌರವಯುತವಾಗಿ ನಿಮ್ಮ ವಿದ್ಯಾರ್ಥಿನಿ ಆಗಿದ್ದೀರಾ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ರೆಮೋನಾ ಇದ್ದಾರೆ. Thank you so much sir for all your support and blessings. Thank you. God bless you. Thank you sir. Thank you sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಂದು ಎಲ್ಲ ರೀತಿಯ ಸಪೋರ್ಟ್ ಇಂದಾಗಿ ಅವಳು ಏನೋ ಈ ಒಂದು ಪುರಸ್ಕಾರಕ್ಕೆ ಪಡೆಯಲಿಕ್ಕೆ ಸಾಧ್ಯ ಕೂಡ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಶಿಕ್ಷಕರು, ಶಾಲೆಯವರು ಒಂದು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದಾಗ, ಎಸ್ ನೀವು ಕೇಳಿದರಂತೆ ಅಡ್ಮಿಷನ್ ಮಾಡುವಾಗಲೇ ತುಂಬ ನೃತ್ಯದಲ್ಲಿ ಇನ್ವಾಲ್ವ್ ಆಗಿರುವವಳು, ಇವೆಂಟ್ಗಳಿಗೆ, ಸ್ಪರ್ಧೆಗಳಿಗೆಲ್ಲ ಹೋಗ್ಲಿಕ್ಕೆ ಇರುತ್ತೆ. ಖಂಡಿತ ಅಂಥ ಸಂದರ್ಭದಲ್ಲಿ ತುಂಬ ಶಾಲೆಯವರದು ಅಥವಾ ಇನ್ಸ್ಟಿಟ್ಯೂಟ್ನವರದು ಸಹಕಾರ ಬೇಕಾಗುತ್ತೆ ಅಲ್ವಾ? ಖಂಡಿತ ಸರ್. ಅವಳ ಬಯೋಡಾಟಾವನ್ನು ಇಟ್ಕೊಂಡು ಹೋಗಿದ್ದೆ ಕಾಲೇಜಿಗೆ, ಅವಳಿಗೆ ಅಡ್ಮಿಷನ್ಗೆ, ಸ್ಕೂಲಿಗೆ ಅವಳಿಗೆ ಅಡ್ಮಿಷನ್ಗೆ ಹೋಗುವಾಗ ಹೇಳಿದೆ ಈ ತರ ಉಂಟು ಇವಳದ್ದು ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಇದು ಡಾನ್ಸ್ ಅಲ್ಲಿ, ಅದಕ್ಕೋಸ್ಕರ ಸಪೋರ್ಟ್ ಬೇಕು. ಅವ್ರಿಗೆ ಖುಷಿ ಆಯ್ತು, ತುಂಬಾ ಖುಷಿಯಾಗಿ. ಯಾವ ಕ್ಲಾಸ್ಗೆ ನೀವು ಪದವಾಯಿ ಸ್ಕೂಲ್ಗೆ ಸೇರಿಸಿದ್ದು? ಆಕ್ಚುಲಿ ಫಸ್ಟ್ ಇಂದ ಅವಳು ಇಲ್ಲಿ ಇದ್ಲು ಮೌಂಟ್ ಕಾರ್ಮೆಲ್ ಅಲ್ಲಿ. ಹೌದು, ಮೇರಿ ಹಿಲ್ ಅಲ್ಲಿ. ಹೌದು, ಅದು ತುಂಬಾ ದೂರ ಆಗ್ತದೆ ಅಂತೇಳಿ ಮತ್ತೆ ತೆಗೆದು 7th ಗೆ ನಾವು ಪದವ ಹೋದೆವು. ಹೌದು, 7th HM ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ಸೆಲಿನ್ ಮ್ಯಾಮ್ ಅವರಾಗ. ಅವರು ಕೂಡ ಹಾಗೆ ತುಂಬಾ, ಹೌದು, ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಅವರು ಹೈಸ್ಕೂಲ್ ಅಲ್ಲಿಗೆ ಕಳಿಸಿದ್ದ, ಅಲ್ಲಿಗೆ ಹೋದೆವು. ಮತ್ತೆ ಅಲ್ಲೇ PUC ಅದೇ ಕ್ಯಾಂಪಸ್ನಲ್ಲಿ PUC ಅಲ್ಲಿ ಕೂಡ ಎಲ್ಲಾ ರೀತಿಯ ಸಹಕಾರ ಸಿಕ್ಕಿತ್ತು ತುಂಬಾ. ರೆಮೋನಾ, ಎಸ್ PUC ಯ ತರಗತಿಗಳು, ಕ್ಯಾಂಪಸ್, ಟೀಚರ್ಸ್, ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಯಾವ ರೀತಿ ಇದ್ರು? ವೆರಿ ಮಚ್ ಸಪೋರ್ಟಿವ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇನ್ ಸ್ಟಡೀಸ್ ಆ್ಯಂಡ್ ಇನ್ ಡ್ಯಾನ್ಸ್. ಎಸ್, ಇನ್ ಸ್ಟಡೀಸ್ ಆ್ಯಂಡ್ ಇನ್ ಡ್ಯಾನ್ಸ್, ಅದನ್ನೇ ಕೇಳಬೇಕಂತ ಇತ್ತು. ಸಾಮಾನ್ಯವಾಗಿ ಈ ರೀತಿಯ ಕ್ರಿಯೇಟಿವ್ ಆಗಿ ಒಂದು ಫಾರ್ಮಲ್ಲಿ ತುಂಬ ಇನ್ವಾಲ್ವ್ ಆದಾಗ ಸ್ಟಡೀಸ್ ಕೆಲವೊಮ್ಮೆ ಸೈಡ್ ಲೈನ್ ಆಗುವಂಥದ್ದು ಉಂಟು. ಅಂದರೆ ಒಂದು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಸೊ ನಿನ್ನ ಪ್ರಿನ್ಸಿಪಾಲ್ರು ಹೇಳ್ತಾರೆ ನೀನು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದೆ ಅಂತ. ಹೌ ಇಟ್ಸ್ ಪಾಸಿಬಲ್? ಯಾವ ರೀತಿ ಅದು ಸಾಧ್ಯ ಆಯಿತು? ಯಾವ ರೀತಿ ನೀನು ಮ್ಯಾನೇಜ್ ಮಾಡಿದೆ ಅಂತ? ಯಾಕಂದರೆ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪೇರೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ನಿನ್ನಾಗಿ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗಿರ್ತಾರೆ. ಅವರಿಗೂ ಅದೊಂದು ಸಣ್ಣ ಇನ್ಫಾರ್ಮೇಟಿವ್ ಆಗಿರಬೇಕು. ಅದಕ್ಕೆ ನೀನು ನಿನ್ನ ಸ್ಟಡೀಸ್ ಮತ್ತು ನಿನ್ನ ಈ ಡ್ಯಾನ್ಸನ್ನು ಯಾವ ರೀತಿ ನೀನು ಮ್ಯಾನೇಜ್ ಮಾಡಿಕೊಂಡೆ? ಟೈಮ್, ಇಟ್ಸ್ ಆಲ್ ಅಬೌಟ್ ಟೈಮಿಂಗ್. ನಾವು ಹೇಗೆ ನಮ್ಮ ಟೈಮ್ ಅನ್ನು ಸೆಟ್ ಮಾಡ್ತೇವೆ, ಹೇಗೆ ಯೂಸ್ ಮಾಡ್ತೇವೆ ಟೈಮ್ ಅನ್ನು. ಇಟ್ಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಸರ್ಟನ್ ಟೈಮ್ ನಾನು ಸ್ಟಡೀಸಿಗೆ ಯೂಸ್ ಮಾಡ್ತೇನೆ ಅಂಡ್ ಸರ್ಟನ್ ಟೈಮ್ ಡ್ಯಾನ್ಸಿಗೆ. ಸೊ ಅದು ತುಂಬಾ ಹೆಲ್ಪ್ ಮಾಡ್ತದೆ. ಇದು ಸ್ಟಡೀಸ್ ಮಾಡೋ ಟೈಮಲ್ಲಿ ಅದಕ್ಕೆ ಮಾತ್ರ ಕಾನ್ಸಂಟ್ರೇಷನ್. ಹೌದು. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ನೀವು? ಮನೆಯಲ್ಲಿ ನಾನು, ಅಮ್ಮ ಮತ್ತೆ ಅಣ್ಣ ಇದ್ದಾರೆ, ಮತ್ತೆ ಕಸಿನ್ ಅಕ್ಕ ಇದ್ದಾರೆ. ಸೊ ಎಲ್ಲರೂ ನಿನಗೆ ಸಪೋರ್ಟಿವ್ ಆಗಿದ್ದಾರೆ? ಹಾ, ಎಲ್ಲರೂ. ಸೊ ಹಾಗಾಗಿ ನಿನಗೆ ಆಚೆ ಕಲೀಲಿಕ್ಕೂ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಇದೆ ಮನೆಯಲ್ಲಿ. ಡ್ಯಾನ್ಸ್ ಮಾಡಲಿಕ್ಕೆ ಅದಕ್ಕೆ ಕೂಡ ಎಲ್ಲ ರೀತಿಯ ಸಪೋರ್ಟ್ಗಳಿದ್ದಾವೆ. ಇದು ಮೇಡಮ್, ಈಗ ತುಂಬ ಮಂದಿ ನಿಮ್ಗೆ ಹೇಳಿರ್ತಾರೆ ಅಥವಾ ಕೇಳಿರ್ತಾರೆ,
ಮಕ್ಕಳು ಕಲಿಯುವುದರಲ್ಲೇ ಒಳ್ಳೆಯದು, ಏನು ತುಂಬ ಹೆಚ್ಚು ಮಾಡ್ತಾ ಹೋಗಬೇಕು ಅಂತ. ನೀವು ನಿಮ್ಮ ಮಗಳನ್ನು ಏನು ಈ ರೀತಿಯಾಗಿ ಡ್ಯಾನ್ಸ್ ಆ್ಯಕ್ಟಿವಿಟೀಸಿಗೆಲ್ಲ ಕರ್ಕೊಂಡು ಹೋಗುವಾಗ ನಿಮಗೆಲ್ಲೋ ನಾಳೆ ಇವಳದು ಸ್ಟಡೀಸ್ ಏನಾಗುತ್ತಾ ಅಂತ ಎಲ್ಲಾದರೂ ಫೀಲ್ ಆಗ್ತಾ ಇತ್ತಾ? ಹೇಗೆ ನೀವು? ಎಲ್ಲ ಸೈನ್ಸ್ ತೆಗೆದುಕೊಂಡು ಅವ್ರು ಇಂಜಿನಿಯರ್ ಮತ್ತು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಸರ್. ಎಲ್ಲರೂ ಅದೇ ಆದ್ರೆ ನಮ್ಮ ಕಲ್ಚರ್ ಅನ್ನು ಅದು ಅದರಲ್ಲಿ ಕೂಡ ಭರತನಾಟ್ಯ ಅಂತ ಕ್ಲಾಸಿಕಲ್ ಫಾರ್ಮ್ ಗಳನ್ನು ರಕ್ಷಿಸುವವರು ಯಾರಿದ್ದಾರೆ? ಇಲ್ಲ, ನಂಗೆ ಯಾವತ್ತೂ ಇದಾಗ್ಲಿಲ್ಲ. ಅದು ನನ್ಗೆ ಆಸೆ ಇತ್ತು, ಕಲಿಯುವುದಲ್ಲಿ ಸಹ ಬೇಕು, ಅಷ್ಟು ದೊಡ್ಡ ಅದು ಸಹ ಬೇಡ, ನಂಗೆ ಎರಡು ಸಹ ಈಕ್ವಲ್ ಅಲ್ಲಿ ಇರ್ಲಿ. ಹಾಗೆ ಅವಳು ಪರವಾಗಿಲ್ಲ, ಎರಡರಲ್ಲೂ ಟಾಪ್ ಇದ್ದಾಳೆ, ಎರಡರಲ್ಲೂ ಕೂಡ ಟಾಪ್ ಇದ್ದಾಳೆ, ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಎಸ್, ನೋಡು ಅವಳ ಡಾನ್ಸ್ ಟೀಚರ್ ಡಾಕ್ಟರ್ ವಿದ್ಯಾ ಮುರಳೀಧರ್ ಅವರು ಏನ್ ಹೇಳ್ತಾರೆ ಅಂತ. ಎಸ್ ಮೇಡಮ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಸ್, ನಿಮ್ಮ ಸ್ಟೂಡೆಂಟ್ ರೆಮೋನಾ ಇವತ್ತು ಇಡೀ ದೇಶಕ್ಕೆ ಜೊತೆಗೆ ನಿಮಗೂ ಕೀರ್ತಿ ತಂದಿದ್ದಾಳೆ. ಹೌದು, ಬಹಳ ಸಂತೋಷ. ನಮ್ಮ ದಕ್ಷಿಣ ಕನ್ನಡಕ್ಕೆ ಬಹಳ ಹೆಮ್ಮೆಯ ವಿಷಯ ಅಲ್ವಾ? ಹೌದು, ಅವಳ ತಾಯಿಯವರು ಕೂಡ ಇದ್ದಾರೆ, ಗ್ಲಾಡಿಸ್ ಅವರು ಕೂಡ ಇವತ್ತು. ಸಂತೋಷ. ಎಸ್ ಎಸ್, ನೀವು ಏನು ಹೇಳಲಿಕ್ಕೆ, ನಿಮ್ಮ ಸ್ಟೂಡೆಂಟ್ ಬಗ್ಗೆ ಏನೆಲ್ಲ ಹೇಳಲಿಕ್ಕೆ, ಯಾವೆಲ್ಲ ನೆನಪುಗಳನ್ನು ನೀವು ಶೇರ್ ಮಾಡಿಕೊಳ್ಳಿಕ್ಕೆ ಬಯಸ್ತೀರಿ? ಅದೇ ಫೋನ್ನಲ್ಲಿ ಹೇಳೋದಾದ್ರೆ ಬಹಳ ಕಡಿಮೆ ಆಗ್ತದೆ ಅವಳ ಬಗ್ಗೆ. ಹೌದಾ? ಆಯ್ತು, ಹಾಗಿದ್ರೆ ಒಂದ್ ದಿವಸ ಕರಿತೇವೆ, ಸ್ಟುಡಿಯೋಗೆ ಕರಿತೇವೆ ನಾವು. ಅವಳನ್ನ ಹಾರ್ಡ್ ವರ್ಕ್ ಸಿನೋನಿಮ್ ಅಂತ ಹೇಳ್ಬೋದು. ಓಕೆ ಓಕೆ. ನಮ್ಮ ಇವತ್ತಿನ ಯುವ ಜನತೆಯಲ್ಲಿ ಕಾಣುವಂತದ್ದು ಕಡಿಮೆ ಅದೇ ಅಲ್ಲ, ಹಾರ್ಡ್ ವರ್ಕ್ ಇಲ್ಲ, ಎಲ್ಲವೂ ಸುಲಭದಲ್ಲಿ ಸಿಕ್ಕಿ ಹೋಗ್ತದೆ ಅಂತ ಮಕ್ಕಳು ಯೋಚನೆ ಮಾಡ್ತಾರೆ. ಆದ್ರೆ ರೆಮೋನಾ ಹಾರ್ಡ್ ವರ್ಕಿಗೆ ಒಂದು ಪರ್ಯಾಯ ಪದ. ಏನು ಸಂಗೀತದಲ್ಲಿರ್ಲಿ, ನೃತ್ಯದಲ್ಲಿರ್ಲಿ, ಯಾವುದೇ ಒಂದು ಕಷ್ಟದ ಕೊರಿಯೋಗ್ರಫಿ ಇರ್ಲಿ, ಇವತ್ತೇ ಹೇಳಿಕೊಟ್ರೆ ಅದನ್ನ ನಾಳೆಗೆ ಅವಳು ತಯಾರಿಯಾಗಿ ಬರ್ತಾಳೆ. ಅದರಲ್ಲಿ ಹಗಲು ರಾತ್ರಿ ಕಷ್ಟ ನಷ್ಟ ಯಾವುದನ್ನು ನೋಡುವುದಿಲ್ಲ, ಕಲೆಗೆ ಅಷ್ಟಕ್ಕೂ ಅವಳನ್ನ ಸಮರ್ಪಿಸ್ಕೊಂಡಿದ್ದಾಳೆ. ಇದು ಬಹುಶಃ ನೀವು ಹೇಳುವಾಗ ನನಗನಿಸುವುದು, ಈ ಬೇರೆ ನಿಮ್ಮ ಸ್ಟೂಡೆಂಟ್ಸ್ಗೂ ರೆಮೋನಾಗೂ ಏನಾದರೂ ನೀವು ವಿಶೇಷತೆ ಅಂತ ಏನಾದರೂ ಹೇಳುವುದಿದ್ದರೆ? ರೆಮೋನಾ ಅವಳಲ್ಲಿ ನೀವು ಗಮನಿಸಿರುವ ಸ್ಪೆಷಾಲಿಟಿ ಅಂತ ನಾನು ಕೇಳುವಂಥದ್ದು, ಅವಳ ಹತ್ರ ಇರುವಂತ ವಿಶೇಷವಾದಂತ ಸ್ಕಿಲ್ ಅಥವಾ ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಟಾಪ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಎಸ್ ಎಸ್, ರೆಮೋನಾನಲ್ಲಿ ನೀವು ನೋಡಿದ ವಿಶೇಷತೆ? ಒಂದು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಹಂಬಲ್ನೆಸ್. ವಿದ್ಯೆಗೆ ವಿನಯವೇ ಮುಖ್ಯ ಅಲ್ವಾ? ಹೌದು 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 ಹೌದು. ಹಾಗಾಗಿ ಆ ಹಂಬಲ್ನೆಸ್ ಇಲ್ಲದಿದ್ರೆ, ಡೌನ್ ಟು ಅರ್ತ್ ಆಗಿ ಇಲ್ಲದೆ ಇದ್ದದಿದೆ, ಯಾವ ಕಲೆಯೂ ನಮಗೆ ಒಲಿಯುವುದಿಲ್ಲ. ಅದು ಅವಳ ಕಾಂಡಕ್ಟ್ ಬಗ್ಗೆ ನನಗೆ ಹೇಳಲಿಕ್ಕೆ ಇರೋದು. ಇನ್ನು ಡಾನ್ಸಿನ ಬಗ್ಗೆ ಹೇಳೋದಾದ್ರೆ, ನಮ್ಮ ಡಾನ್ಸಿಗೆ ದೇಹವೇ ವಾಹಕ, ಮೀಡಿಯಂ. ಆ ದೇಹವನ್ನ ಅವಳು ಬಹಳ ಫ್ಲೆಕ್ಸಿಬಲ್ ಆಗಿ ನೃತ್ಯಕ್ಕೆ ಹೇಗೆ ಬೇಕು ಆ ರೀತಿಯಾಗಿ ಅವಳದನ್ನ ಮಾಡ್ಯುಲೇಟ್ ಮಾಡಿ ಇಟ್ಕೊಂಡಿದ್ದಾಳೆ. ಹಾಗಾಗಿ ಬರೀ ಭರತನಾಟ್ಯ ಅಲ್ಲ, ಎಲ್ಲ ನೃತ್ಯವನ್ನ ಅವಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೇಡಮ್, ಜೊತೆಗೆ ಸ್ಟಡೀಸ್ ಅಲ್ಲಿ ಕೂಡ ಅವಳು ಒಳ್ಳೆಯ ಏನು ಆ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾಳೆ. ಎಸ್ ಎಸ್, ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಬಂದ್ಲು, ಏನು ಎತ್ತ ಅಂತ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಈ ಪ್ರಶ್ನೆ ನನ್ನ ಹತ್ರನೇ ಅಲ್ವಾ? ಎಸ್, ಹೌದು ಹೌದು ಹೌದು. ಈ ಮುಖ್ಯವಾಗಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯವನ್ನ ಕಲಿಯುವ ಯಾವುದೇ ಮಗುವಿಗೂ ಕಾನ್ಸಂಟ್ರೇಷನ್ ಬಹಳ ಚೆನ್ನಾಗಿ ಇರ್ತದೆ, ಮಲ್ಟಿ ಟಾಸ್ಕಿಂಗ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಯಾಕೆಂದ್ರೆ ಈಗ ರೆಮೋನನ್ ಹಾಗೆ ಎಲ್ಲರೂ ಯೋಗ ಉಂಟಲ್ವ, ಅದರಲ್ಲಿ ಯೋಗ ಇರೋದ್ರಿಂದ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಎಜುಕೇಶನ್ ಸುಲಭದಲ್ಲಿ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ನ ಜೊತೆಗೆ ಎಜುಕೇಶನ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಈಗ ನೀವು ನೋಡಿದ ಪ್ರಕಾರ ಮೇಡಮ್, ಮುಂದೆ ರೆಮೋನಾ ಅವಳು ಡ್ಯಾನ್ಸ್ ಅಲ್ಲೇ ತುಂಬಾ ಹೆಚ್ಚು ಮಾಡ್ಬೇಕಂತ ನೀವು ನಿರೀಕ್ಷೆ ಮಾಡ್ತೀರಾ, ಅಥವಾ ಸ್ಟಡೀಸ್ ಅಲ್ಲಿ ತುಂಬಾ ನಿರೀಕ್ಷೆ ಮಾಡ್ತೀರಾ? ಏನ್ ಹೇಳ್ತೀರಿ? Remona is made for dance. Oh. He is born for dance.
ಮಾತ್ರ ಅಲ್ಲ, ಅವಳಷ್ಟೇ ಪ್ರಯತ್ನ ಅವಳ ತಾಯಿ ಗ್ಲಾಡಿಸ್ ಅವರು ಕೂಡ ಮಾಡ್ತಾ ಇದ್ದಾರೆ. 24/7 ಅವರು ರೆಮೋನನ್ನ ಹೇಗೆ ಈ ಕ್ಷೇತ್ರದಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಓಹೋ ಗ್ರೇಟ್ ಅಲ್ವಾ ಅವಳ ತಾಯಿ ಕೂಡ. ಖಂಡಿತ ಖಂಡಿತ. ಹಾಗಾಗಿ ಅವರ ಹೋಲ್ ಹಾರ್ಟೆಡ್ ಸಪೋರ್ಟ್ ಇಂದ ಅವಳು ಅಷ್ಟೇ ಪ್ರಯತ್ನ ಪಟ್ಟು ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಹರ್ ಫ್ಯೂಚರ್ ಇಸ್ ಡನ್. ಎಸ್ ಓಕೆ. ಇದು ಮೇಡಮ್, ಈಗ ನಿಮ್ಮ ಸ್ಟೂಡೆಂಟ್ ಈ ದೇಶದ ಪ್ರಧಾನಿಯವರ ಜೊತೆಗೇನೆ ಮಾತನಾಡುವಂತ ಒಂದು ಸಂದರ್ಭ ಒದಗಿ ಬಂತು. ಏನ್ ಹೇಳ್ತೀರಿ? ಬಹಳ ಸಂತೋಷದ ವಿಚಾರ ಅಲ್ಲ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ನಾವು ಮೋದಿಜಿ ಅಂತ ಬಹಳ ಬಾಯಿ ತುಂಬಾ ಹೃದಯ ತುಂಬಿ ಹೇಳ್ತೇವೆ. ಆದ್ರೆ ನಿನ್ನೆ ಮೋದಿಜಿ ಬಾಯಲ್ಲಿ ರೆಮೋನಾಜಿ ಅಂತ ಕೇಳಿದಾಗ ಮನಸ್ಸು ತುಂಬಿ ಬಂತು. ಅವರು ಕೂಡ ಕೇಳ್ತಾರೆ, ನೀನು ಯಾವ ರೀತಿ ಅಧ್ಯಯನ ಮಾಡಿದಿ, ಯಾವ ರೀತಿ ಡ್ಯಾನ್ಸ್ ಸ್ಟಡಿ ಮಾಡಿದಿರಿ ಅಂತೆಲ್ಲ ಕೇಳ್ತಾರೆ ಅಲ್ವಾ? ಹೌದು. ಬಹುಶಃ ಈ ಸಂದರ್ಭದಲ್ಲಿ ಬೇರೊಂದಿಲ್ಲ. ರೆಮೋನನ ಮೂಲಕ ಅವ್ರು ಹೇಳಿದ್ರಲ್ಲ, ಬದಾಯಿ ಹೋ ಸಬ್ ಬೇಟಿಯೋಂಕು ಅಂತ. ಹೌದು. ಹಾಗಾಗಿ ಇದು ಹೆಣ್ಣು ಮಕ್ಕಳಿಗೆ ಒಂದು ವಿಜಯದ ದಿವಸ, ಸಂಸ್ಕೃತಿಗೆ ಒಂದು ವಿಜಯದ ದಿವಸ, ನೃತ್ಯಕ್ಕೆ ಒಂದು ವಿಜಯದ ದಿವಸ ಅಂತ ಹೇಳ್ಬಹುದು. ಹೌದು. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿವಸದ ಸಂದರ್ಭದಲ್ಲಿ ನಡೆದಂತ ಸಂವಾದ ಕಾರ್ಯಕ್ರಮ. ಹೌದು. ಅವತ್ತು ನಿಮ್ಮ ಒಬ್ಬ ಶಿಷ್ಯೆ ಪ್ರಧಾನಿ ಹತ್ರ, ದೇಶದ ಪ್ರಧಾನಿಯವರ ಹತ್ರ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಬಹುಶಃ ನಿಮಗೆ ಕೂಡ ಒಂದು ನಮ್ಮ ಭಾಗ್ಯ ಅಂತ ಹೇಳ್ಬೇಕಷ್ಟೇ. ಎಸ್ ರೆಮೋನಾ ಮೇಡಮ್ಗೆ ಏನೊಂದು ಥ್ಯಾಂಕ್ಸ್ ಹೇಳುದು. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. You are always dear to me, dear. Keep hard working and God is with you. Sure, Success will be yours. Sure, ma'am. Thank you. Yes, Gladys madam. ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಸಪೋರ್ಟಿವ್. ಇವತ್ತು ನಾನಿಲ್ಲಿ ಕೂತ್ಕೊಳ್ಬೇಕಾದಲ್ಲ ಮ್ಯಾಮ್, ನೀವು ಕೂತ್ಕೊಳ್ಬೇಕಾದದ್ದು. ಇಲ್ಲ ಮ್ಯಾಮ್, ಇಲ್ಲ ನಮ್ದೇನಿಲ್ಲ. ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಅಷ್ಟೇ. ನಾನು ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇನೆ ನಿಮ್ಮ ಜೊತೆ. ಖಂಡಿತ ಇನ್ನೊಮ್ಮೆ ನಾವು ವಿದ್ಯಾ ಮೇಡಮ್ ಅವರನ್ನು ಕೂಡ ಮಾತಾಡಿಸುವ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ತುಂಬಾ ಹಂಬಲ್ ಇದೆಯಂತ ಮೇಡಮ್ ಅವಳ ನೃತ್ಯ ಗುರುಗಳೇ ಹೇಳಿದರು. ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಮತ್ತೆ ಬೇಕಾ? ಎಸ್, ನೀವು ಹೇಳ್ತೀರಿ ಮನೆಯಲ್ಲಿ ಮಗಳು. ಎಸ್, ಈಗ ವೇದಿಕೆಯಲ್ಲಿ ಪರ್ಫಾರ್ಮರ್, ನಮಗೆಲ್ಲ ಪರ್ಫಾರ್ಮರ್. ನೀವು ಈಗ ಮನೆಯಲ್ಲಿ ಮಗಳು ಹೇಗೆ? ಪರವಾಗಿಲ್ಲ, ಎಲ್ಲದರಲ್ಲೂ ಕುಕಿಂಗ್ ಎಲ್ಲ ಹೆಲ್ಪ್ ಮಾಡ್ತಾಳೆ. ಕೆಲವೊಮ್ಮೆ ಜಗಳ ಮಾಡಿ ಬೀಳ್ತಾರೆ ಇಬ್ರು, ಸಣ್ಣ ಅಣ್ಣ ಮತ್ತೆ ತಂಗಿ. ತುಂಬ ಉಂಟು ಮನೆಯಲ್ಲಿ. ಫ್ರೆಂಡ್ಲಿ ಆಗಿ ಸಹ ಇದ್ದೇವೆ. ಆಕ್ಚುಲಿ ನಾವು ಅಮ್ಮ ಮಕ್ಕಳಾಗಿಲ್ಲ, ನಾವು ಫಸ್ಟ್ ನಾವು ಫ್ರೆಂಡ್ಸ್ ಆಗಿದ್ದೇವೆ. ನಾನು ಹಾಗೂ ನನ್ನ ಮಕ್ಕಳು ಫ್ರೆಂಡ್ಸ್. ಆಫ್ಟರ್ ಅಮ್ಮ ಮತ್ತೆ ಮಗಳು ಮೂವರು ಕೂಡ. ಒಂದು ಒಳ್ಳೆಯ ವಾತಾವರಣ. ಹೌದು. ಸೊ ಆ ಕಾರಣದಿಂದಾಗಿ ನಿಮಗೆ ಕೂಡ ತುಂಬಾ ಟೆನ್ಷನ್ ಇರುವುದಿಲ್ಲ. ಓದ್ತಾಳ ಅಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಓದ್ಲಾ? ಇಲ್ಲ, ತನ್ನಷ್ಟಕ್ಕೆ ಹೊರಡ್ತಾಳೆ, ಅಮ್ಮ ಕರ್ಕೊಂಡು ಹೋಗಿ ಹೇಳ್ತಾಳೆ ಹೋಗುದು. ನಾನು ಬಿಸಿ ಇದ್ರೆ ಅಣ್ಣನ ಹತ್ರ ಹೇಳ್ತಾಳೆ, ಅಣ್ಣ ಹೋಗೋಣ, ಅವಾಗ ಕರ್ಕೊಂಡು ಹೋಗ್ತಾರೆ, ಮತ್ತೆ ರಿಟರ್ನ್ ಬರ್ತಾರೆ. ಅಣ್ಣ ಅಂದ್ರೆ ಯಾವ ಕ್ಲಾಸ್? ಅವ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ, ಮೋತಿ ಮಾಲ್ ಅಲ್ಲಿ ಫೈನಲ್ ಇಯರ್. ಹೌದು, ರೊನಾಲ್ಡೋ. ಹೌದು, ದೊಡ್ಡ ಫೋಟೋಗ್ರಾಫರ್ ಕೂಡ. ಓ, ಫೋಟೋಗ್ರಾಫರ್. ಎಸ್, ರೆಮೋನಾ, ನೀನು ಡ್ಯಾನ್ಸ್ ಅಲ್ಲದೆ ಬೇರೆ ಏನ್ ಮಾಡ್ತಿ? ಈಗ ಅಣ್ಣ ಫೋಟೋಗ್ರಾಫರ್ ಅಂತೆ. ನಾನು ಮಾಡಲಿಂಗ್ ಅಲ್ಲಿ ಇದ್ದೇನೆ ಸರ್. ಮಾಡಲಿಂಗ್ ಮತ್ತೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ ಮಾಡ್ತೇನೆ, ಆಕ್ರೋಬ್ಯಾಟಿಕ್ಸ್ ಮಾಡ್ತೇನೆ, ಮತ್ತೆ ಸ್ವಲ್ಪ ಡ್ರಾಯಿಂಗ್. ಓಕೆ, ಅಷ್ಟೇ. ಬಹುಶಃ ನಿಮಗೆ ಫ್ರೀ ಇರುವಾಗೆಲ್ಲ ಡ್ರಾಯಿಂಗ್ ಮಾಡ್ತೀಯಾ? ಹಾ. ಎಸ್, ಈಗ ನೀನು ಆಸ್ ಎ ಫ್ಯೂಚರಲ್ಲಿ, ಎಸ್, ಇನ್ನ ಡ್ಯಾನ್ಸ್ ಟೀಚರ್ ಹೇಳಿದರು ಅವರೇನು ನಿರೀಕ್ಷೆ ಅನ್ನೋದನ್ನು ಅವ್ರು ಹೇಳಿದರು. ನಿನ್ನದೊಂದು ಕನಸಿರಬಹುದಲ್ಲ? ಎಸ್, ಏನಾಗಬೇಕು, ಏನು ಮಾಡಬೇಕು ಅಂತ. ಎಸ್, ಏನು ಪ್ಲ್ಯಾನ್ ಇಟ್ಕೊಂಡಿದ್ದಿ? ಈಗ ತುಂಬಾ ಮಕ್ಕಳಿದ್ದಾರೆ ಹೂ ಆರ್ ಇಕನಾಮಿಕ್ಲಿ ವೀಕ್. ಸೊ ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅದು ಆಸೆ ಇದೆ, ಲೈಕ್ ಡ್ಯಾನ್ಸ್, ಐ ಶುಡ್ ಲರ್ನ್ ಡ್ಯಾನ್ಸ್ ಅಂತ. ಸೊ ಅವರಿಗೆ ಒಂದು ಡ್ಯಾನ್ಸ್ ಕಲಿಸಬೇಕು ಆ್ಯಂಡ್
ನಮ್ಮ ಭರತನಾಟ್ಯಂ ಇಲ್ಲ ಆರ್ ಎನಿ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನು ಸೇವ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅಂಡ್ ಅದನ್ನ ನಾನು ಮಾಡ್ತೇನೆ, ಹೇಗೆ ಅಂತ ಗೊತ್ತಿಲ್ಲ, ಐ ವಿಲ್ ಡೂ ಇಟ್. ನೀನು ಹೇಳುವಂಥದ್ದು ನೀನು ಕೂಡ ಡ್ಯಾನ್ಸ್ ತರಬೇತಿ ಕೊಡುವಂಥದ್ದನ್ನೆಲ್ಲ ಮಾಡ್ತೀಯ ಅಂತ. ಸೊ ಒಂದಷ್ಟು ಜನಕ್ಕೆ ಡ್ಯಾನ್ಸ್ ಕಲಿಸಿಕೊಡಬೇಕು ಅನ್ನೋಂಥ ಕನಸಿದೆ ನಿನಗೆ. ಎಸ್, ಅದನ್ನು ಕೂಡ ಪರ್ಟಿಕ್ಯುಲರ್ಲಿ ಕ್ಲಾಸಿಕಲ್ ಡ್ಯಾನ್ಸ್, ಭರತನಾಟ್ಯ. ಎಸ್, ನಮ್ಮ ಜೊತೆಗೆ ಪ್ರಮೋದ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಎಸ್, ರೆಮೋನಾ ಅವರ ಸಾಧನೆ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್ ನೀವು? ತುಂಬಾ ಖುಷಿ ಆಯ್ತು ನಿನ್ನೆ, ಹಾಗೆ ನಿನ್ನ ಬೆಳೆಯಲ್ಲಿ ಮುಂದೆ. ಎಸ್ 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 ಒಬ್ಬ ನೃತ್ಯಪಟು ಈ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತಾರೆ, ಅದು ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅಂತ ನೀವೇನಾದರೂ ನಿರೀಕ್ಷೆ ಮಾಡಿದ್ರಾ? ಮಾಡಲಿಲ್ಲ. ಆದ್ರೆ ಮೊದಲನೇದಾಗಿ ಅವರ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓ, ಇದಾರೆ ಗ್ಲಾಡಿಸ್ ಮೇಡಮ್. ಪ್ರಮೋದ್ ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸರ್. ಅಂದ್ರೆ ಅವರು ಈಗ ಇಷ್ಟು ಶ್ರಮಪಟ್ಟಿಂದ ಅವರು ಆ ಲೆವೆಲ್ ಇದ್ದಾರೆ ಈಗ. ಖಂಡಿತ ತಾಯಿಯ ಕಲ್ಸ್ಕೊಡುದು ಅಷ್ಟೇ, ಅದನ್ನು ಹಿಂದೆ ಮುಂದೆ ಕೊಂಡವರು ಅವರ ತಾಯಿ. ಹೌದು ಹೌದು ಹೌದು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಭಾರಿ ಖುಷಿ ಆಯ್ತು ನೋಡಿ ಅವರಿಗೆ ಕೂಡ. ಎಸ್ 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 ಪ್ರಮೋದ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಭಾರಿ ಖುಷಿ ಪಟ್ಟರು ಪ್ರಮೋದ್ ಅವರು. ತುಂಬಾ ಸಪೋರ್ಟಿ ಅವರು ಕೂಡ. ಅಂದ್ರೆ ಯಾವ ರೀತಿ ಏನೆಲ್ಲ? ಅವರು ಸಣ್ಣದಿಂದಲೇ ಇದ್ದಾರೆ, ಇವಳಿಗೆ ಬೆನ್ನೆಲುಬಾಗಿ ಇದ್ದಾರೆ. ವೆಸ್ಟರ್ನ್ ಡಾನ್ಸ್ ಕಲಿಸುದಾದ್ರೆ ಅವರೇ, ಹಿಪ್ ಹಾಪ್ ಎಲ್ಲ ಕಲಿಸುದಾದ್ರೆ ಪ್ರತಿ ಸಲ ಅವರು ಇವಳನ್ನು ಅವರು ಟೇಕ್ ಕರ್ಕೊಂಡು ಹೋಗ್ತಾ ಇದ್ರು ಪ್ರೋಗ್ರಾಮ್ ಇರುವಾಗ. ಸೊ ಹಾಗಾಗಿ ತುಂಬಾ ಮಂದಿ ಗುರುಗಳಿಗೆ, ಶಿಕ್ಷಕರಿಗೆಲ್ಲ ಖುಷಿ. ನಮ್ಮ ಒಬ್ಬ ಸ್ಟೂಡೆಂಟ್ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪುರಸ್ಕಾರ, ರಾಷ್ಟ್ರ ಮಟ್ಟದಲ್ಲಿ ಒಂದು ರೆಕಗ್ನೇಷನ್ ಸಿಗಲಿಕ್ಕೆ ಸಾಧ್ಯ ಆಯಿತು ಅಂತ. ಎಸ್, ಇದು ರೆಮೋನಾ, ನಿನಗೀಗ ಕನಸನ್ನು ಹೇಳಿದ್ದೀನಿ ನೀನು, 100 ಮಂದಿಗೆ, ಕಷ್ಟದಲ್ಲಿರುವವರಿಗೆ, ಬಡವರಿಗೆ ಆ ಡ್ಯಾನ್ಸ್ ಆ ಫಾರ್ಮಲ್ಲಿ ಹೇಳಿಕೊಡಬೇಕಂತ. ಅದರ ಆಚೆಗೆ ವಿಷನ್, ನೀನು ಯಾವುದಾದ್ರೂ ಉದ್ಯೋಗ ಅಥವಾ ಹೈಯರ್ ಸ್ಟಡೀಸ್ ಏನು ಮಾಡಬೇಕು ಅಂತ? ನನಗೆ I want to become like my guru, Dr. Srividya Murdida. I want to do PhD in Bharatanatyam. ಎಸ್, ಒಳ್ಳೆಯ ಆಸಕ್ತಿಯನ್ನು ನೀನು ಹೇಳಿದ್ಯಾ ಈ ಸಂದರ್ಭದಲ್ಲಿ. ನೃತ್ಯ ಕ್ಷೇತ್ರದಲ್ಲೇ ಮುಂದುವರಿಬೇಕು, ಅದರಲ್ಲೇ PhD ಮಾಡಬೇಕು ಅಂತ. ಓಕೆ, ಗ್ರೇಟ್ ಗ್ರೇಟ್. ಬಹುಶಃ ನಿನ್ನ ಟೀಚರೇ ಇದಕ್ಕೆ ನಿನಗೆ ಇನ್ಸ್ಪಿರೇಷನ್ ಇರ್ಬೋದು. ಅವರೇನಾದ್ರು ಹೇಳಿದ್ರ ನೀನು ಕೂಡ ನನ್ನಾಗಿ ಟೀಚರ್ ಆಗ್ಬೇಕಂತ, ಅಥವಾ ನೀನೇ ಪ್ಲಾನ್ ಮಾಡಿದ್ದ? ನಾನೇ ಪ್ಲಾನ್ ಮಾಡಿದ್ದು ಆಕ್ಚುಲಿ. ಅಮ್ಮ ಏನಾದ್ರು ಹೇಳ್ತಾ ಇರ್ಲಿಲ್ವಾ ನೀನು ದೊಡ್ಡವಳಾಗುವಾಗ ಇದಾಗಬೇಕು, ಈ ರೀತಿ ಆಗಬೇಕು ಅಂತ? ಇಲ್ಲ. ಎಸ್, ಗ್ರೇಟ್. ಅಮ್ಮ ಫ್ರೀ ಬಿಟ್ಟಿದ್ರು ನಿನಗೆ, ನಿನ್ನ ಇಂಟ್ರೆಸ್ಟ್ ನ ರೂಟಲ್ಲಿ ಹೋಗುವಂತ. ಮೇಡಮ್, ಯಾಕೆ ನೀವು ಈಗ ನಾನು ನೋಡ್ತೇನೆ ಎಲ್ಲದ ಸಾಕಷ್ಟು ಪೇರೆಂಟ್ಸ್ ಮಕ್ಕಳಿಗೆ ಇದನ್ನು ಓದಬೇಕು, ಇದೇ ಆಗಬೇಕು, ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನೀವು ಮಗನಿಗೆಲ್ಲ ಫ್ರೀ ಆದಂತ ಒಂದು ಅವರದೇ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದೀರಿ. ಯಾಕೆ, ಹೇಗೆ, ಏನು, ವಾಟ್ ಇಸ್ ದ ರೀಸನ್? ಅವರು ಮುಂದೆ ಬದುಕಬೇಕಾದವರು, ಜೀವನ ಮಾಡ್ಬೇಕಾದವರು ಅವರಲ್ಲ ಸರ್. ನಾವು ನನಗೆ ಇದೇ ಬೇಕು, ಇದೇ ಕಲಿ ಹೇಳಿದ್ರೆ ಅವರಿಗೆ ಇಷ್ಟ ಇಲ್ಲದನ್ನು ಕಲ್ತು ಪ್ರಯೋಜನ ಏನು? ಅದು ಅವರಿಗೆ, ಅವರ ಮನಸ್ಸಿಗೆ ನೆಮ್ಮದಿಲ್ಲಲ್ಲ ಜೀವನ ಪರ್ಯಾಂತ. ಪಾಪ ಅವರು ಇದು ಮಾಡ್ಬೇಕು. ಅದಕ್ಕೆ ನಾನು ಇಷ್ಟ ಹೇಳಿದವರಿಗೆ, ನಿಮ್ಗೆ ಯಾವ್ದು ಬೇಕು ಆ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಿ, ನೀವು ಅದನ್ನು ಕಂಟಿನ್ಯೂ ಮಾಡಿ. ಆ ಮಗ ಹೇಳಿದ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್. ಓಕೆ, ಹೋಗು. ಅವನದು ಫೈನಲ್ ಇಯರ್ ಆಗ್ತಾ ಉಂಟು. ಇವಳು ಭರತನಾಟ್ಯವನ್ನೇ ಮುಂದುವರಿಸಬೇಕಂತೇಳಿ ಆಶೆಯಿಂದ ಆರ್ಟ್ಸ್ ತೆಗೆದುಕೊಂಡು ಆರ್ಟ್ಸಲ್ಲಿ ಇದು ಮಾಡ್ತಾ ಇದ್ದಾಳೆ. ತುಂಬಾ ಒಳ್ಳೆಯ ತಾಯಿ, ಒಳ್ಳೆಯ ತಾಯಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಮುಕ್ತವಾದ, ಅವರ ಆಸಕ್ತಿಯ, ಅವರ ಇಚ್ಛೆಯ ಒಂದು ಅವಕಾಶವನ್ನು ನೀವು ಅವರಿಗೆ ಓಪನ್ ಮಾಡಿ ಕೊಟ್ಟಿದ್ದೀರಿ, ಬಾಗಿಲು ತೆರೆದು ಕೊಟ್ಟಿದ್ದೀರಿ. ನಿಮ್ಮ ನಿರೀಕ್ಷೆ ಪ್ರಕಾರ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಇಲ್ಲ, ಹೋಗ್ತಾರೆ, ರೀಚ್ ಆಗ್ತಾರೆ, ಭರವಸೆ ಕೂಡ ಉಂಟು. ಎಸ್, ನಮ್ಮ ಜೊತೆಗೆ ಯತಿರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ಹಲೋ. ಎಸ್, ನಮಸ್ಕಾರ ಯತಿರಾಜ್ ಅವರೇ. ಎಸ್, ರೆಮೋನಾ ಅವರ ಈ ಒಂದು ಶ್ರೇಷ್ಠ ಸಾಧನೆಗೆ ಮತ್ತು
ಏನ್ ಹೇಳ್ಲಿಕ್ಕೆ ಬಯಸ್ತೀರಿ ನೀವು? ಸರ್, ಈ ಸಾಧನೆ ಬಗ್ಗೆ ಹೇಳಲಿಕ್ಕೆ ಮಾತುಗಳು ಬರ್ತಾ ಇಲ್ಲ. ಓಹೋ, ಅಂದ್ರೆ ಅದನ್ನು ಸಣ್ಣ ಸಾಧನೆ ಅಲ್ಲ ಸರ್, ಇಡೀ ದೇಶ ನೋಡುವಂತದ್ದು. ಹೌದು, ನಮ್ಮ ಮ್ಯಾಂಗ್ಳೂರನ್ನು ದೇಶದ ಮಟ್ಟಕ್ಕೆ ಹೋಲಿಸಿಕೊಟ್ಟವರು. ಹೌದು, ಅದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲೇ. ಹೌದು, ಹೌದು. ಯಾವ ರೀತಿ ಹೇಳ್ಬೇಕು ಅಂದ್ರೆ ಪದಗಳೇ ಬರ್ತಾ ಇಲ್ಲ ಅದಕ್ಕೆ. ಅಷ್ಟು ಎಕ್ಸೈಟ್ ಆಗಿದ್ದೀರಿ ನೀವು. ಹೌದು ಸರ್. ಹಾಗಿದ್ರೆ ಅವರು ನಿನ್ನೆ ದಿವಸ ಪ್ರಧಾನಿಯವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆ ಮೂಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್, ನಮ್ಗಂತೂ ಆ ಪ್ರಧಾನಮಂತ್ರಿ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ನಮ್ಮ ವಿದ್ಯಾರ್ಥಿ ಅವರ ಸಾಧನೆ ಮುಖಾಂತರ ಅವ್ರ ಜೊತೆ ಮಾತನಾಡಿದ್ರೆ ಅದು ನಮ್ಮ ಭಾಗ್ಯ ಅಂತ ಎನ್ಸ್ಕೊಳ್ಬೇಕು ಸರ್. ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅವರಿಗೆ ನಾವು ಶಿಕ್ಷಕರಾಗಿ ನಮ್ಮ ಆಲೋಚನೆ ಮಾಡಿ ನಮ್ಮ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಎಸ್ ಎಸ್, ತುಂಬಾ ತುಂಬಾ ಖುಷಿಯಲ್ಲಿದ್ದೀರಿ, ತುಂಬಾ ಖುಷಿಯಲ್ಲಿದ್ದೀರಿ. ಎಸ್ 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 ಎಸ್. ಅವರು ಕಾಲೇಜಲ್ಲೂ ಸಹ ಆಗಿದ್ದಾರೆ. ನಮ್ದು ಮೊನ್ನೆ ಒಂದಿತ್ತು ಒಂದೇ ಮಾತರಂ ಅಂತ ಒಂದು ಇದಿತ್ತು, ಕಾಂಪಿಟೇಷನ್ ಇತ್ತು. ಓಕೆ. ಆ ಒಂದು ಕಾಂಪಿಟೇಷನ್ಗೆ ಮಾರ್ನಿಂಗ್ ಟೀಮ್ ರೆಡಿ ಮಾಡಿ ಈವ್ನಿಂಗ್ ಡ್ಯಾನ್ಸ್ ವಿಡಿಯೋ ಮಾಡ್ಬೇಕಿತ್ತು ನಮ್ಗೆ. ಓಕೆ. ವಿತೌಟ್ ಕಾಸ್ಟ್ಯೂಮ್ ಕಾಲೇಜ್ ಯೂನಿಫಾರ್ಮ್ ಅಲ್ಲೇ ನಾವು ಡ್ಯಾನ್ಸ್ ಮಾಡಿ ವಿಡಿಯೋ ಕಲಿಸಿದೆವು. ಅದು ಡೈರೆಕ್ಷನ್ ಮಾಡಿದಲ್ಲ ನಮ್ಮ ರೆಮೋನನೇ. ಅದು ಝೋನಲ್ ಲೆವೆಲ್ ಆಯ್ಕೆ ಆಯ್ತು. ಓಹೋ, ಗ್ರೇಟ್ ಗ್ರೇಟ್. ಝೋನಲ್ ಲೆವೆಲ್ ಅಲ್ಲಿ ನಮ್ದು ಒಂದೇ ಮಾತರಂ ಅಲ್ಲೇ ಅಂದ್ರೆ ಅಷ್ಟು ಆಕ್ಟಿವ್ ಅವರು. ಆ ವಿದ್ಯಾರ್ಥಿ ನಮ್ಮ ಜೊತೆ ಇದೆ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಅದೊಂದು. ಎಸ್ ಎಸ್. ರೆಮೋನಾ, ಏನ್ ಹೇಳ್ತೀಯಾ? Sir, thank you so much, sir. I guess it would not be possible if it wasn't for your support. Thank you, sir. ನಮ್ ಸಪೋರ್ಟ್ ಹೇಗೆ ಇರುತ್ತೆ ಸರ್, ಅದೇ ವಿದ್ಯಾರ್ಥಿಯ ಒಂದು ಎಫರ್ಟ್ ಇದೆ ಅಲ್ಲ ಸರ್. ಹೌದು. ಅದರ ಮುಂದೆ ನಮ್ಮ ಸಪೋರ್ಟ್ ಅದೇನಿಲ್ಲ ಸರ್. ಖಂಡಿತ. ಅವರು ನಮ್ಮ ಮಟ್ಟಾಗಿ ಎಲ್ಲರೂ ಬಹಳ ಮೆಚೂರ್ ಆಗ್ಬಿಟ್ಟಿದ್ದಾರೆ ಡ್ಯಾನ್ಸ್ ಅಲ್ಲೇ. ಪ್ರಧಾನಿ ಅವರು ಹೇಳಿದ್ರಲ್ಲ ಸರ್. ಹೌದು ಹೌದು. ಗ್ಲಾಸ್ ಚೂರಲ್ಲಿ ಡ್ಯಾನ್ಸ್ ಮಾಡುವಾಗ ಹೆದರಿಕೆ ಆಗಲ್ವಾ ಅಂತ. ಹೌದು ಹೌದು, ಕೇಳ್ತಾರೆ. ನಾವು ಅದನ್ನ ನೋಡಿ ನಮ್ಗೆ ಹೆದರಿಕೆ ಆಗ್ತಿತ್ತು, ಏನಾಗುತ್ತೋ ಏನಾಗುತ್ತೋ ಏನೋ ಅಂತ. ಅವರು ಗ್ರೇಟ್ ಸರ್. ಎಸ್ ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಯತಿರಾಜ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಎಲ್ಲರಿಗೂ ಭಾರಿ ಖುಷಿ. ಎಸ್, ಪ್ರಧಾನಿಯವರು ಕೂಡ ಅದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಗಾಜಿನ ಟೇಬಲಲ್ಲಿ, ಗಾಜಿನ ಚೂರಲ್ಲಿ ಡ್ಯಾನ್ಸ್ ಮಾಡುವಾಗ ಏನು ಭಯ ಆಗ್ತದಾ, ಭಯ ಆಯ್ತಾ, ಹೇಗೆ ಅಂತ ಅಲ್ವಾ ಒಂದು ಪ್ರಶ್ನೆ ಕೇಳಿದರು. ಎಸ್, ಏನು ಹೇಳ್ತೆ ಅದಕ್ಕೆ? ನಿನ್ನ ಉತ್ತರ ಕೂಡ ನಾವು ನೋಡಿದೆವು. ಎಸ್, ಈಗ ನೀನು ಇನ್ನೊಮ್ಮೆ ಹೇಳ್ಬೇಕಲ್ಲ ಅದನ್ನು. ಸೊ ಅದು ಹೌದು, ಲೈಕ್ ಫೈರ್ ನೋಡುವಾಗ, ಗ್ಲಾಸ್ ಪೀಸಸ್ ನೋಡುವಾಗ ತುಂಬಾ ಹೆದರಿಕೆ ಆಯ್ತು ಫಸ್ಟ್. ಮತ್ತೆ ನಾನೇ ಫಸ್ಟ್ ಹೋಗುದಿಲ್ಲ, ಏನಾದ್ರೂ ಇಫ್ ಇಟ್ ಇಸ್ ಸಮ್ ರಿಸ್ಕಿ ಪ್ರಾಪ್ಸ್ ಫಸ್ಟ್ ಅಮ್ಮ ಟ್ರೈ ಮಾಡ್ತಾರೆ, ಮತ್ತೆ ನನ್ಗೆ ಕೊಡ್ತಾರೆ. ಅವರು ಎಂಕರೇಜ್ಮೆಂಟ್ ಮಾಡ್ತಾರೆ, ರೆಮೋನಾ ನಿನ್ಗೆ ಆಗ್ತದೆ ಹೋಗಿ ಅಂತ ಆಗುದಿಲ್ಲ. ಸೊ ಗ್ಲಾಸ್ ಪೀಸಸ್ ನ ಮೇಲೆ ನಿಯರ್ಲಿ ಜಸ್ಟ್ ಟು ವಾಕ್ ತುಂಬಾ ಸಮಯ ತೆಗೆದುಕೊಂಡಿದ್ದೆ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಯ್ತು. ಮತ್ತೆ ಇದು ಫೈರ್ ಸಹ ತುಂಬಾ ಹೆದರಿಕೆ ಇತ್ತು ನನ್ಗೆ, ಯಾಕಂದ್ರೆ ಸ್ವಲ್ಪ ಏರ್ದು ಡೈರೆಕ್ಷನ್ ಚೇಂಜ್ ಆದ್ರೆ ಡೈರೆಕ್ಟ್ಲಿ ಕಮ್ ಟು ಮೈ ಫೇಸ್, ಇಲ್ಲಾದ್ರೆ ಹೇರ್ ಇದು ಆರ್ನಮೆಂಟ್ಸ್ ಎಲ್ಲ ಬರ್ನ್ ಆಗ್ತದೆ. ತುಂಬಾ ಸತಿ ಆಯ್ತು, ಆದ್ರೆ ರಿಸ್ಕಿ ಕೂಡ ಅಷ್ಟೇ, ಚಾಲೆಂಜ್ ಕೂಡ. ಸೊ ನೀನು ಧೈರ್ಯ ಕೊಡಬೇಕು ಅದಕ್ಕೆ ಅಲ್ವಾ? ಧೈರ್ಯ ಕೊಡಬೇಕು, ಅಷ್ಟೇ ಬ್ಯಾಲೆನ್ಸ್ ಮಾಡುವಂತ ಏನು ಟೈಮ್ ಟು ಟೈಮ್ ಎವ್ರಿ ಸೆಕೆಂಡ್ ಕೂಡ ಭಾರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದರಲ್ಲಿ. ಎಸ್ ಎಸ್ ಎಸ್. ನಮ್ಮ ಜೊತೆಗೆ ಮನೋಜ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಎಸ್, ರೆಮೋನಾ ಅವರ ಬಗ್ಗೆ, ಅವರ ಸಾಧನೆ ಬಗ್ಗೆ ಎಸ್, ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅವಳು ನನ್ನ ಸ್ಟೂಡೆಂಟ್ ಅಲ್ಲ. ಫಸ್ಟಿಗೆ ನನ್ನ ಕ್ಲಾಸಿಗೆ ಬಾಲಭವನಕ್ಕೆ ಬರ್ತಿದ್ದು. ಓಹೋ, ಗ್ರೇಟ್ ಗ್ರೇಟ್ ಗ್ರೇಟ್. ಹಾಗೆ ಆವಾಗ ಅವಳಿಗೆ ಒಂದು ಸಾಧಾರಣ 6 ವರ್ಷ ಆಗಿರ್ಬೋದು ಅಷ್ಟೇ. ಅವಾಗ ಯಾವ ರೀತಿ ಸರ್ ಎಸ್, ಆ 6 ವರ್ಷದ ಟೈಮಲ್ಲಿ ಯಾವ ರೀತಿ ಇತ್ತು ಪರ್ಫಾರ್ಮೆನ್ಸ್, ಯಾವ ರೀತಿ ಇತ್ತು?
ಚೂಟಿ ಇದ್ಲ ಹೇಳಿದನೆಲ್ಲ ಏನು ಕಲಿತಾ ಇದ್ಲ? ಎಂತಲ್ಲ ಅವಳು ಪಾಪ ತುಂಬಾ ಮಕ್ಕಳ ಜೊತೆ ಹಿಂದ್ಗಡೆ ನಿಂತು ಡ್ಯಾನ್ಸ್ ಮಾಡ್ತಿದ್ಲು ಪಾಪ. ಮುಂದುವರ್ಲಿಕ್ಕೆ ತುಂಬಾ ಎದುರ್ತಿದ್ಲು. ಆಗ ನಾನು ಯೋಚನೆ ಮಾಡಿದೆ, ಇವಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಇವಳನ್ನೊಂದು ಗುರುತಿಸಿದ್ರೆ ಏನಾಗ್ಬೋದು, ಇವಳನ್ನ ಏನಾದ್ರು ಪ್ರೋಗ್ರಾಮ್ ಕರ್ಕೊಂಡ್ರೆ ಏನಾಗ್ಬೋದು ಅಂತ ಎನಿಸಿದೆ. ಹಾಗೆ ಒಂದೊಂದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ ನಾನು ಅವಳನ್ನ. ಹೋಗಿ 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 ಮತ್ತೆ ಮುಂದೆ 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 ಒಂದು ಭರತನಾಟ್ಯ ಕ್ಲಾಸ್ ಅದೆಲ್ಲ ಮಾಡಿದ್ಲು. ಭರತನಾಟ್ಯ ಕ್ಲಾಸ್ ಮತ್ತೆ ಬೇರೆ ವೆಸ್ಟರ್ನ್ ಕ್ಲಾಸ್ ಬೇರೆಯವ್ರ ಜೊತೆ ಮಾಡಿದ್ದಾರೆ, ಬೇರೆಯವ್ರ ತರ ಇದ್ದಾರೆ ಅವರು ತುಂಬಾ ಸಾಧನೆ ಮಾಡಿದ್ದಾರೆ. ಅವಳಿಗೆ ಅವ್ರು ಮುಂದೆ ಬರ್ಬೇಕು, ನಾನು ಸಹ ಅಷ್ಟೇ, ಅವಳು ಇನ್ನು ಮುಂದೆ ಬರ್ಬೇಕು ಅಂತ ತುಂಬಾ ಸಾಧನೆ ಮಾಡಿದ್ದಾನೆ. ಅವಳು ತುಂಬಾ ಸಾಧನೆ ಪಟ್ಟಿದ್ದಾಳೆ. ಅವಳ ಅಮ್ಮನ ಪರಿಶ್ರಮ ತುಂಬಾ ಇತ್ತು. ಅಮ್ಮನನ್ನು ತುಂಬಾ ಹೊಗಳಲೇಬೇಕು, ಯಾಕಂದ್ರೆ ಈಗ್ಲೂ ನಾನು ಅವಳ ಅಮ್ಮನಿಗೆ ಇಟ್ಕೊಂಡು ಮಾಡಿ ನನ್ಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂತ ಹೇಳಿದ್ದೆ. ಪಾಪ ಬರ್ತಾರೆ ಪಾಪ. ನನ್ನಿಂದ ಏನು ಇಷ್ಟುವರೆಗೆ ನನ್ನಿಂದ ಏನು ಸಂಭಾವನೆ ಅವರು ಪಡೀಲೇ ಇಲ್ಲ. ಅಷ್ಟು ಒಳ್ಳೆಯವರು. ಅವಳ ಅಮ್ಮನ ತುಂಬಾ ಸಾಧನೆ. ಎಸ್, ಇದು ಮನೋಜ್ ಸರ್, ರೆಮೋನಾ ಮತ್ತು ಗ್ಲಾಡಿಸ್ ಅವರು ಇದ್ದಾರೆ, ಮಾತಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಂದೇನಿಲ್ಲ ಸರ್, ನಿಮ್ಮ ಸಾಧನೆ ತುಂಬಾ ಇದೆ. ನೀವು ಸಾಧನೆ ಬಂದ್ರಲ್ಲ, ನೀವು ಕಲಿತು ತಂದು ಕೊಡಲ್ಲ ನಮ್ಗೆ, ನಾವು ಮತ್ತೆ ಕಲಿಸುದಲ್ಲ, ಹಾಗೆ ನಿಮ್ಮ ಸಾಧನೆ ತುಂಬಾ ಇದೆ. ಥ್ಯಾಂಕ್ ಯು ಸರ್. ಎಸ್ ರೆಮೋನಾ ಸರ್, ಥ್ಯಾಂಕ್ ಯು ಸರ್. ಎಸ್, ಇದು ಮನೋಜ್ ಸರ್. ಎಸ್, ನಿಮ್ಮ ಸ್ಟೂಡೆಂಟ್ ದೇಶದ ಪ್ರಧಾನಿಯವರ ಜೊತೆಗೇನೆ ಒಂದು ಮಾತನಾಡುವ ಅವಕಾಶ ಬಂತು ಅವರಿಗೆ. ದೇಶದ ಪ್ರಧಾನಿಯವರ ಜೊತೆಗೇನೆ ಒಂದು ಮಾತನಾಡುವಂತ ಅವಕಾಶ ಅವರಿಗೆ ಬಂತು ನೋಡಿ. ಅದೆಲ್ಲ ಭಗವಂತನ ಅನುಗ್ರಹ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಎಲ್ಲರೂ ರೆಮೋನಾ ಅಮ್ಮನನ್ನು ತುಂಬಾ ಹೊಗಳ್ತಾರೆ. ಹೌದಾ? ಸೊ ಅಮ್ಮನದು ಕಂಪ್ಲೀಟ್ ಗೈಡ್ ಅಂಡ್ ಆಸ್ ಎ ಫಿಲಾಸಫರ್ ಆಗಿ ಅಮ್ಮ ನಿನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಎಲ್ಲರೂ ಹೇಳುವಂಥದ್ದು ಅಲ್ವಾ? ಇದು ಬಹುಶಃ ನಿನ್ನ ಇಡೀ ಒಂದು ಈ ಪರ್ಫಾರ್ಮೆನ್ಸ್ ಅಚೀವ್ಮೆಂಟ್ ಹಿಂದೆ ಬಹುಶಃ ನಿಮಗೆ ಏನು ಸಪೋರ್ಟಿವ್ ಆಗಿದ್ದವರಮ್ಮ. ಎಸ್, ನಮ್ಮ ಜೊತೆಗೆ ರಿತೇಶ್ ಅವರು ಸಂಪರ್ಕದಲ್ಲಿದ್ದಾರೆ, ಪದವಕಾಲ ಸ್ಕೂಲ್ನವರು. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಎಸ್ ಸರ್, ರೆಮೋನಾ ಅವರ ಸಾಧನೆ ಬಗ್ಗೆ ಓ ಹೌದಾ? ಅದೇ ಅವರು ಕೂಡ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್, ಯಾರು ಅಂತ. ರಿಷಿತ್, ರೈಟ್? ರಿಷಿತ್, ನಮಸ್ತೆ ರಿಷಿತ್. ಯೋಜನೋತ್ಸವದಲ್ಲಿ ಕಂಗೀಲ ಡಾನ್ಸ್. ಹೌದು ನೋಡಿ ನೋಡಿ, ಎಲ್ಲ ಗರ್ಲ್ಸ್, ಇವರೊಬ್ರು ಮಾತ್ರ ಬಾಯ್ಸ್ ಇದ್ರು. ನಮ್ಮ ಯೋಜನೋತ್ಸವಕ್ಕೆ ಹೋಗಿದ್ರಿ ಅವರು. ಕಂಗೀಲ ಡಾನ್ಸ್ ಒಂದೇ ದಿನದಲ್ಲೇ ಪ್ರಿಪರೇಷನ್, ಅದು ಕೂಡ. ರಿಷಿತ್ ಅವರು ಇಲ್ಲಿ ಅವರು ಮೈ ಕ್ಲಾಸ್ಮೇಟ್. ಓ, ನಿಮ್ಮ ಕ್ಲಾಸ್ಮೇಟ್ ಅಂಡ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್. ಓ ಹೋ 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 ಹೋ. ಎಸ್ ರಿಷಿತ್, ನೀವು ತುಂಬಾ ಮಾತಾಡ್ಬೇಕು. ಏನ್ ಹೇಳ್ತೀರಿ? ಹೌದಾ? ಅಷ್ಟು ಎಕ್ಸೈಟ್ ಆಗಿದ್ದೀರಿ. ಅಷ್ಟು ಎಕ್ಸೈಟ್ ಆಗಿದ್ದೀರಿ ನೀವು. ನಿಮ್ಮ ಹೌದು ಅಲ್ವಾ? ಎಸ್ 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 ರಿಷಿತ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ನಿಮ್ಮೊಬ್ಬರು ಅಭಿಮಾನಿ ಕ್ಲಾಸ್ಮೇಟ್ ಅವರಾಗೆ ಕಾಲ್ ಮಾಡಿದ್ದಾರೆ. ನೋಡಿ ಎಷ್ಟು ಖುಷಿ ಅವರಿಗೆ, ಎಷ್ಟು ಪ್ರೀತಿ ಮತ್ತು ಒಂದು ಅಭಿಮಾನ. ನನ್ನದೇ ಒಂದು ಕ್ಲಾಸ್ಮೇಟ್ ಈ ರೀತಿಯ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಮತ್ತು ಇವತ್ತು ಇಡೀ ದೇಶವೇ ಗುರುತಿಸುವಂಥ ಒಂದು ಅಚೀವ್ಮೆಂಟ್. ಮೇಡಮ್, ಈಗ ಹೇಳಿದಿರಿ ಅವರಿಗೆ ಅವರದೇ ಆದಂಥ ಮುಕ್ತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ನಾನು ಓಪನ್ ಮಾಡಿ ಕೊಟ್ಟಿದ್ದೇನೆ ಅಂತ. ನಾನು ನಿಮ್ಮ ಹತ್ರ ಕೇಳುವಂಥದ್ದು ಆ್ಯಸ್ ಎ ಪೇರೆಂಟ್ ಆಗಿ, ತುಂಬ ಮಂದಿ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸ್ ತಕ್ಕ ಮಟ್ಟಿಗೆ ಪೇರೆಂಟ್ಸ್, ನಮ್ಮ ಮಕ್ಕಳು ಇವತ್ತು ಕಲಿತು ಇವತ್ತೇ ರಿಸಲ್ಟ್ ಕೊಡಬೇಕು, ಡ್ಯಾನ್ಸ್ ಪರ್ಟಿಕ್ಯುಲರ್ ರಿಯಾಲಿಟಿ ಶೋ
ಪರ್ಟಿಕ್ಯುಲರ್ಲಿ ಎಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅನೇಕ ಮಂದಿ ಇದನ್ನು ಟೀಚರ್ಸ್ಗಳು ಹೇಳೋದುಂಟು. ಆಮೇಲೆ ಡ್ಯಾನ್ಸ್ ಟೀಚರ್ಸ್ಗಳು, ಮ್ಯೂಸಿಕ್ ಟೀಚರ್ಸ್ಗಳು ಹೇಳೋದುಂಟು. ಬರ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಪೇರೆಂಟ್ಸ್ ಬಂದು ಒಂದು ಕಾಲಲ್ಲಿ ನಿಲ್ತಾರೆ. ಯಾವಾಗ ಸ್ಟೇಜಿಗೆ ಕರ್ಕೊಂಡು ಹೋಗ್ತೀರಿ, ಯಾವಾಗ ಈವೆಂಟ್ ಕೊಡಿಸ್ತೀರಿ, ಯಾವಾಗ ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ನಾನು ನಿಮ್ಮ ಹತ್ರ ಕೇಳೋದು, ನೀವು 3ನೇ ವರ್ಷದಿಂದ ನಿಮ್ಮ ಮಗಳನ್ನು ಈ ರೀತಿಯಾಗಿ ಡ್ಯಾನ್ಸ್ಗೆ ಕಳಿಸ್ಕೊಡ್ತಾ ಬಂದಿದ್ದೀರಿ. ಒಂದು ಹಂತಕ್ಕೆ, ಒಂದು ಏಜಿಗೆ ಬಂದಾಗ ಈಗ ದೊಡ್ಡ ಒಂದು ಸಾಧನೆ ಮಾಡಿದ್ಲು. ನೀವು ಪೇರೆಂಟ್ಸಿಗೆ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ? ಸರ್, ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ಪ್ರತಿಯೊಂದು ಮಗುವಿನಲ್ಲಿ ಕಲಿಕೆ ಇರ್ಬೇಕಂತೇಳಿ ಇಲ್ಲ. ಕಲೀಲಿಕ್ಕೆ ಇದು ಕಮ್ಮಿ ಶಕ್ತಿ ಇದ್ದ ಮಕ್ಕಳಲ್ಲಿ ಬೇರೆ ಬೇರೆ ಪ್ರತಿಭೆ ಇರ್ತದೆ. ಒಂದೇ ಗೇಮ್ಸ್ ಅಲ್ಲಿ ಇರುವವರು, ಅಥವಾ ಯೋಗದಲ್ಲಿ ಇರ್ತಾರೆ, ಡಾನ್ಸ್ ಅಲ್ಲಿ, ಪ್ರತಿಯೊಬ್ಬರ ಹತ್ರ ಒಂದು ಟ್ಯಾಲೆಂಟ್ ಉಂಟೇ ಉಂಟು. ಆ ಟ್ಯಾಲೆಂಟ್ ಅನ್ನು ಹುಡುಕಿ ಅದಕ್ಕೆ ಪ್ರೋತ್ಸಾಹ ಕೊಟ್ರೆ ಸರ್, ಖಂಡಿತ ಒಂದು ದಿನ ಅದು ಸಕ್ಸಸ್ ಅಂತೇಳಿ ಹೇಳ್ಬಹುದು. ಮತ್ತೆ ವೇಟ್ ಮಾಡ್ಬೇಕು ನಾವು ಮಕ್ಕಳನ್ನು. ಅದು ಇವತ್ತಿಂದ ಇವತ್ತು ರಿಸಲ್ಟ್ ಸಿಕ್ಕುವ ಚಾನ್ಸ್ ಉಂಟು, ಸಿಗ್ತದೆ. ಅದು ಒಂದೇ ದಿನದಲ್ಲಿ ಹೋಗ್ತದೆ ಸರ್, ಹಾಗೆ ಹೌದಲ್ಲ ಸರ್? ಎಷ್ಟೋ ರಿಯಾಲಿಟಿ ಶೋಗೆ ಎಷ್ಟೋ ಜನ ಹೋಗಿ ಬಂದಿದ್ದಾರೆ. ಆದ್ರೆ ಅದು ಒಂದು ವರ್ಷ ನೆಕ್ಸ್ಟ್ ಇಯರ್ಸ್ ಅಲ್ಲಿ ಇನ್ನೊಂದು ರಿಯಾಲಿಟಿ ಶೋ, ಇನ್ನೊಂದು ಮಗು ಬರ್ತದೆ. ಆ ತರ ಇದು ಅದಕ್ಕಿಂತ ಸಹ ಡಿಫ್ರೆಂಟ್. ಅಂದ್ರೆ ವೇಟ್ ಮಾಡ್ಬೇಕು ನಾವು. ವೇಟ್ ಮಾಡಿ ತರೋ ಆದ ನಂತರವೇ ರಿಯಾಲಿಟಿಗೆಲ್ಲ ಹೋದ್ರೆ ತುಂಬಾ ಒಳ್ಳೇದಂತೇಳಿ ಹೇಳ್ತೇನೆ ನಾನು. ನನ್ನ ಪ್ರಕಾರ ನಾನು ಹೇಳುದು. ಅಂದ್ರೆ ಅದರ ಆ ಕಲೆಯನ್ನು ಅವ್ರಿಗೆ ಪೂರ್ತಿ ತಿಳಿಯದೆ, ಅದರ ಬಗ್ಗೆ ತಿಳಿಯದೆ ಸಡನ್ ಆಗಿ ಹೋಗುವುದು ಅಷ್ಟು ಇದಂತೇಳಿ ಹೇಳುದಿಲ್ಲ ನಾನು. ಈಗ ಭರತನಾಟ್ಯವೇ, ಇವಳು ಸಣ್ಣಾಗಿ 3 ವರ್ಷದಿಂದಲೇ ಹಾಕಿದ್ರೆ ಕೂಡ ನಾನು ಇವಳಿಗೆ ಎಂದ ಹೇಳುದು, ಹಿಂದೆ ನಿಲ್ಲು, ಯಾವತ್ತು ಹಿಂದೆ ನಿಲ್ಲು, ಮುಂದೆ ನಿಲ್ಲಿಕ್ಕೆ ಹೋಗ್ಬೇಡ. ಸ್ಟೆಪ್ ರಾಂಗ್ ಆದ್ರೆ ಗೊತ್ತಾಗ್ತದೆ. ಈಗ ನಾನೇ ಅವಳಿಗೆ ಹೇಳ್ತೇನೆ, ನಾನು ನಿನ್ನಲ್ಲಿ ಯಾವ್ದು ನೀನು ಒಳ್ಳೆ ಡಾನ್ಸ್ ಮಾಡ್ತೀಯ ಅದು ನೋಡುದಿಲ್ಲ, ನಾನು ನಿನ್ನಲ್ಲಿ ನೋಡುದು ಯಾವ್ದು ರಾಂಗ್ ಮಾಡಿದೆ ಅದು ನಾನು ಹಿಂಗೆ ಹಿಡಿಯೋದು ಮತ್ತೆ ಅಂತ. ಅದು ಅವಳು ಇಲ್ಲದಿದ್ರು ಸಹ ಗೊತ್ತುಂಟು ಅವಳಿಗೆ. ಅದಕ್ಕೋಸ್ಕರ ಅದು ಕಲೆಯ ಬಗ್ಗೆ ಕರೆಕ್ಟಾಗಿ ಗೊತ್ತಾದ ನಂತರವೇ. ನಮ್ಮ ಜೊತೆಗೆ ಮಾತುಕತೆ. ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಿ ಮೇಡಮ್? ಇದು ಕಾವೇರಿ ಅಂತ ಹೇಳಿ ಸರ್, ರೆಮೋನದ ಕ್ಲಾಸ್. ಓ ಗ್ರೇಟ್ ಮೇಡಮ್, ಗ್ರೇಟ್. ಕಾವೇರಿ ಮೇಡಮ್, ಎಸ್. ನಿಮ್ಮ ಹೇಳಿ ಮೇಡಮ್. ರೆಮೋನನ್ಗೆ ನಿಮ್ಮ V4 ಚಾನಲ್ ಮುಖಾಂತರ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ರೆಮೋನಾ ಹೇಗೆ ತಾಯಿಗೆ ತಕ್ಕ ಮಗಳಾಗಿದ್ದಾಳೋ ಹಾಗೆ ಗುರುವಿಗೆ ತಕ್ಕ ಶಿಷ್ಯ. ಓ ಹೌದಾ? ಯಾಕೆಂದ್ರೆ ಹೇಳಿ. ಡಾಕ್ಟರ್ ಶ್ರೀವಿದ್ಯಾ ಮುರಳೀಧರ್ ಅವರದ್ದು ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾಕು, ಯಾವುದೇ ಡ್ಯಾನ್ಸ್ ಇಷ್ಟ ಇಲ್ಲದವನು, ಅಂದ್ರೆ ಭರತನಾಟ್ಯಂ ಬಗ್ಗೆ ಈ ಆಸಕ್ತಿ ಇಲ್ಲದವನಿಗೂ ಆಸಕ್ತಿ ಬರುವಂತ ಒಂದು ಗುರು ಅವರು. ಅಂತ ಒಂದು ಗುರುವಿನ ವಿದ್ಯಾರ್ಥಿ ಅವಳು ಶಿಷ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧನೆ ಮಾಡ್ತಾಳೆ. ಇವಳಿಗೆ ರೆಮೋನನ್ಗೆ ಈ ಬಾಲ ಪುರಸ್ಕಾರ ಪ್ರಶಸ್ತಿ ಸಿಕ್ಕಿರೋದು ಕರ್ನಾಟಕಕ್ಕೂ ಹೆಮ್ಮೆ, ನಮ್ಮ ತುಳುನಾಡಿಗಂತೂ ಇನ್ನೂ ಹೆಮ್ಮೆ, ನಮ್ಮ ವಿದ್ಯಾಸಂಸ್ಥೆಗೆ ಸಂಭ್ರಮ, ದೊಡ್ಡ ಕೀರ್ತಿ. ಪದವಕ್ಕೆ ದೊಡ್ಡ ಕೀರ್ತಿ, ದೊಡ್ಡ ಸಂಭ್ರಮ. ಇವತ್ತು ಪ್ರತಿಯೊಬ್ಬ ಟೀಚರ್ನ ಬಾಯಲ್ಲಿ, ಲೆಕ್ಚರರ್ಸ್ ಗಳ ಬಾಯಲ್ಲಿ ರೆಮೋನನ್ ಅಂದ್ರೆ ನಿಮ್ಮ ಭಾಗ್ಯ ಅಲ್ವಾ ಕಾವೇರಿ ಮೇಡಮ್? ನಮ್ಮ ಭಾಗ್ಯ ಸರ್, ಸತ್ಯವಾಗ್ಲೂ ಹೇಳ್ತೇನೆ. ಇವತ್ತು ನಮ್ಮಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಬ್ಬರು ಸರ್ಗಳ ಡಿಸ್ಕಷನ್, ಕಾನ್ವರ್ಸೇಷನ್ ಅವರ ನಡುವೆ ಅವ್ರು ಹೇಳೋದು, ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಇಂಥ ಸಾಧನೆ ಮಾಡಿದ ವಿದ್ಯಾರ್ಥಿ ಇವಳೇ ಮೊದಲಿನ. ಹಾಗೆ ಇನ್ನೊಬ್ಬರು ಹೇಳೋದು ಅದೇ ಮಾತು, ನನಗೆ ಭಾರಿ ಖುಷಿಯಾಗಿದೆ, ನಾನು ಖಂಡಿತವಾಗ್ಲೂ ನೋಡ್ಲಿಲ್ಲ. ನನಗೆ ಸರ್ ಇವತ್ತು ನಿನ್ನೆಯಿಂದ ಅವಳ ಮನೆಯಲ್ಲಿ ಸಂಭ್ರಮ ಇದೆಯೋ ಗೊತ್ತಿಲ್ಲ, ನನ್ನ ಮನೆಯಲ್ಲಂತೂ, ನನ್ನ ಮನಸ್ಸಿನಲ್ಲಂತೂ ಈಗಲೂ ಸಂಭ್ರಮದ ಏನು ನಾಡಿ ಮಿಡಿತಾನೆ. ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ದೀರಿ ನೀವು ಇನ್ನು ಕೂಡ. ಖಂಡಿತವಾಗ್ಲು
ನಿಜವಾಗ್ಲೂ ಸರ್ ಇವತ್ತು ನಾನು ಮಕ್ಕಳ ಹತ್ರ ಅದೇ ಡಿಸ್ಕಷನ್ ಮಾಡಿದ್ದೆ. ರೆಮೋನನ ಸಾಧನೆ ನೋಡಿ ನಾನು ಒಂದು ವಿಸ್ಮಯವಾಗಿ ಕೂತ್ಕೊಂಡಾಗೆ ಆಗಿದೆ. ನನಗೆ ಅಷ್ಟು ಖುಷಿಯಾಗಿದೆ. ನಾವು ಪ್ರಧಾನಿ ಜೊತೆ ಮಾತನಾಡಿದ್ದು ಈ ರೆಮೋನ ಮಾತನಾಡೋ ಶೈಲಿ ನೋಡಿ ಸರ್ ನೀವು. ಹೌದು, ಬಾರಿ ಬೋಲ್ಡ್ ಆಗಿ ಮಾತಾಡ್ತಾಳೆ. ಅದು ಗ್ರೇಟ್. ಮತ್ತೆ ಸರಳತೆ, ನೀವು ಅವಳನ್ನ ರೆಮೋನ ಸಾರಿ ಏಕವಚನದಲ್ಲಿ ಮಾತಾಡ್ತೇನೆ, ಅವರನ್ನ ಅಲ್ಲಿ ನೋಡೋದು ಬೇರೆ, ನಮ್ಮ ಸಂಸ್ಥೆಗೆ ಬಂದು ನೋಡಿದ್ರೆ ರೆಮೋನವೇ ಬೇರೆ. ಅಷ್ಟು ಸರಳತೆ. ಒಂದು ಕಾರ್ಯಕ್ರಮ ಬಂತು ಅಂತಂದ್ರೆ ಸರ್ ನಿಮ್ಮ ಆನ್ಲೈನ್ ಅಲ್ಲಿ ಏನಾದ್ರು ಪ್ರಿಂಟ್ ತಂದು ರೆಡಿ, ಕ್ಲಾಸಿಗೆ ಹೋಗಿ ಮಕ್ಕಳನ್ನ ಒಟ್ಟುಗೂಡಿಸಿ ಸೇರಿಸಿ, ನನಗೆ ಒಮ್ಮೆ ಅವಳು ಬರುವಾಗ ಒಂದು ಥಾಟ್ ಬಂದಿತ್ತು, ಯಾಕಪ್ಪ ಈ ಕೊರೋನಾ ಟೈಮಲ್ಲಿ ಈ ಇದೆಲ್ಲ ಮಾಡ್ತಾ ಇದ್ದಾಳೆ, ಮತ್ತೆ ಇಲ್ಲ ಮ್ಯಾಮ್ ಇದು ಆನ್ಲೈನ್ ಅಲ್ಲಿ ಆಗುತ್ತೆ, ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತೇವೆ ಒಂದೇ ದಿನದ. ಹಾಗೆ ತಿರತ್ ಸರ್ ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ಒಂದೇ ದಿನದ ಅಲ್ಲ ಸರ್, 10 o'clock to ಒಂದು 3 o'clock ಬಿಟ್ಟತ್ತೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಸುತ್ತು ಆಗುದಿಲ್ಲ ಅದೇ, ಅಷ್ಟು ಒಳ್ಳೆಯ ಡ್ಯಾನ್ಸರ್. ಸೊ ನಿಮಗೆ ನೀವು ಯಾವತ್ತು ಮರೆಯಲಾರದಂತ ಒಂದು ಏನೋ ವಿಸ್ಮಯ ಅಲ್ವಾ? ನನ್ಗೆ ಇನ್ನೂ ಸಹ ಹೇಳ್ತಾ ಇದ್ದೇನಲ್ಲ ಸರ್, ನನ್ನ ರಕ್ತದ ಕಣಗಳಲ್ಲೂ ಸಹ ರೆಮೋನನ ಕುಡಿತಾ ಮಿಡಿತಾ ಉಂಟು. ಎಸ್ ಇದು ರೆಮೋನ ಮಾತಾಡ್ತಾರೆ. ಕಂಗ್ರಾಚುಲೇಷನ್ ಡಿಯರ್. ಥ್ಯಾಂಕ್ ಯು. ಅವ್ರ ಅಮ್ಮನಿಗೂ ಸರ್, ಅವ್ರ ಅಮ್ಮನ ಬಗ್ಗೆ ಸಹ ಮಾತಾಡ್ಬೇಕು. ಅವ್ರ ಅಮ್ಮನಿಗೂ ಕಂಗ್ರಾಚುಲೇಷನ್ ಹೇಳ್ಬೇಕು. ಭಾರಿ ಖುಷಿ ಆಯ್ತು ಇವತ್ತು ಮೀಡಿಯಾದ ಮುಂದೆ ಬಂದಿದ್ದಾರೆ. ಅವ್ರು ಬರುದಿಲ್ಲ ಅಂತ ಹೇಳಿದ್ರು ಮೇಡಮ್, ಬರುದಿಲ್ಲ ಅಂತ ಹೇಳಿದ್ರು. ಮಗಳು ಮಾತ್ರ, ರೆಮೋನ ಮಾತ್ರ ಮಾತಾಡ್ಬೇಕು ಅಂತ. ಹೌದು, ಅವ್ರು ಹೇಳಿದ್ರು ನಾನು ಪರದೆ ಹಿಂದೆ, ಇಲ್ಲಿ ಕೂಡ ಪರದೆ ಮುಂದೆ ಅವಳು ಬರ್ಲಿಕ್ಕೆ ಕಾರಣವೇ ತಾಯಿ. ತಾಯಿ. ಎಸ್, ಗ್ರೇಟ್ ಗ್ರೇಟ್. ಇದು ಎಸ್ ಗ್ಲಾಡಿಸ್ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ಬಾರಿ ಖುಷಿ ಆಯ್ತು ಮ್ಯಾಮ್ ನಿಮ್ಮನ್ನ ನೋಡಿ. ನಾನ್ ಮನೆಯಿಂದ ಬರೋದು ಹೇಳಿ ಬೈದೆ ಬಂದದ್ದು, ಕರಿಬೇಡ ಅಂತ ಮುಂದೆ. ನಾನು ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೇನೆ, ನಿಮ್ಗೆ ಮೀಡಿಯಾದ ಮುಂದೆ ಬರ್ಬೇಕು, ನೀವು ನಿಮ್ಮನ್ನು ನೋಡ್ಬೇಕು, ನಿಮ್ಮ ಮಗಳು ಆಗ್ಬೇಕು, ಅವ್ರು ನಿಮ್ಮ ಮಗಳಂತ ಗೌರವಿಸ್ಬೇಕು. ವಿದ್ಯಾ ಮ್ಯಾಮ್ ಅವರು ಕೂಡ ಹೇಳಿದ್ರು, ನಾನು ಇಲ್ಲಿ ಕೂಡ ಹೊರಗೆ ಬೈದೆ ಅವಳಿಗೆ, ನೀನು ಹೋಗು ನಾ ಬರುದಿಲ್ಲ. ನನಗೆ ಬಾರಿ ಖುಷಿ ಆಯ್ತು ನೀವು ಇಬ್ಬರನ್ನ ಒಟ್ಟಿಗೆ ನೋಡಿ. ಯಾಕೆಂದ್ರೆ ಇಬ್ರು ಸಾಧಕರೇ ಸರ್ ಅಲ್ಲಿ ಅಲ್ವಾ? ಅಮ್ಮ ಸಹ ಸಾಧಕರೇ, ರೆಮೋನ ಸರ್ ಮುಖಾಂತರ ಮಾಡಿರೋ ಸಾಧನೆ ರೆಮೋನ. ಹೌದು 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 ಹೌದು. ನೀವು ಈಗ ತುಂಬಾ ಕಾಲದಿಂದ ಅವರನ್ನು ನೋಡಿರ್ತೀರಿ, ಅವರ ಒಂದು ಮಾತು, ಅವರ ನಡೆ ನುಡಿ ಎಲ್ಲ ಕೇಳಿರ್ತೀರಿ. ಈಗ ಅವರು ಇಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಕೂಡ ಹೇಳಿದಂತ ಮಾತು, ನನ್ನ ಮಕ್ಕಳು ಅವರಿಗೆ ಆಸಕ್ತಿ ಇರುವಂತ ಕ್ಷೇತ್ರದಲ್ಲಿ ನೃತ್ಯನೋ, ಕಲೆನೋ, ಸಂಗೀತನೋ ಅಥವಾ ಎಜುಕೇಶನ್ ಯಾವುದರಲ್ಲಿ ಅವರು ಇಷ್ಟಪಡ್ತಾರೆ ಅದಕ್ಕೆ ನಾನು ಅವರಿಗೆ ಪೂರ್ಣ ಸಹಕಾರ ಮಾಡಿ ಕೊಟ್ಟಿದ್ದೇನೆ ಅಂತ. ಹೌದು ಸರ್, ಖಂಡಿತವಾಗ್ಲು. ಯಾಕೆಂದ್ರೆ ಅವರ ಮಗ ಸಹ ನನ್ನದೇ ಸ್ಟೂಡೆಂಟ್. ಓ ಗ್ರೇಟ್. ನೀವು ಅವನು ಕೂಡ ಒಳ್ಳೆ ಫೋಟೋಗ್ರಾಫರ್ ಆಗಿದ್ದಾನೆ ಅಲ್ವಾ? ಭಾರಿ ಒಳ್ಳೆ ಫೋಟೋಗ್ರಾಫರ್ ಸರ್ ನೀವು. ನಮ್ಗೆ ಈಗ ನೆನಪಿದೆ ರೆಮೋನ ತಾಯಿ, ನಾನೀಗ ಮೀಡಿಯಾದಲ್ಲಿ ಹೇಳ್ಬೋದಾಗಿಲ್ವ ನನ್ಗೆ ಗೊತ್ತಿಲ್ಲ, ಐ ಆಮ್ ಸಾರಿ. ಅವರ ತಾಯಿ ಹತ್ರ ಈಗನೇ ಕೇಳ್ತೇನೆ. ಅವನು ಸೆಕೆಂಡ್ PUC ಅಲ್ಲಿ ಇರುವಾಗ ವಿದ್ಯಾರ್ಥಿ ರೊನಾಲ್ಡೋ ಒಂದು ಭಾರಿ ಒಳ್ಳೆ ಕ್ಯಾಮರಾವನ್ನ ಇಟ್ಕೊಂಡ್ ಬಂದಿದ್ದೆ ಸರ್. ಆಗ ಕೇಳಿದ್ರು, ನಾವು ಕೇಳುದು ಉತ್ಸುಕರಲ್ಲ ನಾವು ಸಹ. ಆಗ ಇದು ಮೇ ಬಿ ಅರೌಂಡ್ ಕಾಸ್ಟ್ ನಿಯರ್ಲಿ 1.5 lakh ಸಮಥಿಂಗ್ ಸರ್. ಆಗ ನನಗೆ ಅನಿಸ್ತು, ಏನೋ ಇದು ಸಾಧನೆಗೆ ಮಾಡಿರುವಂತ ಕೆಲಸ. ಹಾಗೆ ನಾನು ನನ್ನ ಕರೆದು ಕೂರ್ತಿ ಕೇಳಿದೆ, ಏನು ನಿನ್ನ ಲೈಫ್ ಅಲ್ಲಿ ಮಾಡ್ಬೇಕು, ನನಗೆ ದೊಡ್ಡ ಫೋಟೋಗ್ರಾಫರ್ ಆಗ್ಬೇಕು. ನೋಡಿ ಸರ್, ಇವತ್ತು ಪ್ರತಿ ತಂದೆ ತಾಯಿಗಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆ ದೊಡ್ಡ ದೊಡ್ಡ ಕನಸು ಕಾಣುವಾಗ ಆ ತಾಯಿಯ ಸಿಂಪ್ಲಿಸಿಟಿ ನೀವು. ಹೌದು ಹೌದು, ಅವರು ಬೇರೆ ರೀತಿಯಲ್ಲಿ ದೊಡ್ಡವರಾಗಬೇಕು ಅಂತ. ನಮ್ಮಲ್ಲಿ ದೊಡ್ಡವರು ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಬರೇ ಏನೋ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಸ್ಟ್ರೀಮ್ ಅಲ್ಲಿ ಹೋದ್ರೆ ಮಾತ್ರ ದೊಡ್ಡವರು ಅಂತ ನಮ್ಮಲ್ಲಿ ಒಂದು ಸ್ಟಿಗ್ಮಾ ಇದೆ. ಬಟ್ ಅದರ ಆಚೆಗೆ ಕೂಡ ತುಂಬಾ ಸ್ಕೋಪ್ಗಳಿದೆ, ಜಗತ್ತು ತುಂಬಾ ವಿಶಾಲವಾಗಿದೆ, ತುಂಬಾ ಅವಕಾಶಗಳಿದಾವೆ ಅನ್ನೋದನ್ನು ನಾವು ತಿಳಿದಿರುವುದಿಲ್ಲ.
ಬಹಳ ಖುಷಿ ಆಯ್ತು ಸರ್. ರೆಮೋನನ ಹೀಗೆ ಮುಂದೆ ಸಹ ನಿಮ್ಮ ಮೀಡಿಯಾ ಮುಖಾಂತರ ಅವಳು ಇನ್ನೂ ಅವಳ ಸಾಧನೆಯನ್ನ ತೋರಿಸುವಂತದಾಗ್ಲಿ ಅಂತ ನಮ್ಮ ಆಶೆ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ದೀರಾ. ಮತ್ತೆ ನಮಗೆ ಗೊತ್ತಿರೋದ, ಅವರು ಹೇಳದೇ ಇರೋದ ಮಾತನ್ನು ಕೂಡ. ಅವಳು ತುಂಬಾ ಸರಳ ಅಂತ ಹೇಳಿದ್ರೆ ಸರ್, ನೀವು ಗುರುಗಳಿಗೆ ಗೌರವ ನೀಡೋದನ್ನ ನೋಡ್ಬೇಕು ಅಂದ್ರೆ ರೆಮೋನಲ್ಲಿ ನೋಡ್ಬೇಕು. ಓಕೆ ಓಕೆ ಓಕೆ. ಕ್ಲಾಸ್ ಅಲ್ಲಿ ಸಹ ಬಂದಾಗ ಒಬ್ಬಳೆ ಕುತ್ಕೊಳ್ತಾಳೆ, ಅರ್ಥ ಮಾಡೋದನ್ನ ನೀಟಾಗಿ ಕ್ಲಾಸ್ ಪಾಯಿಂಟ್ ಮಾಡ್ತಾಳೆ, ಬರ್ಕೊಳ್ತಾಳೆ. ಓಪನ್ ಆಗ್ಲಿಲ್ಲದಿದ್ರೆ ಆಗ್ಲಿಲ್ಲ ಮೇಡಮ್ ಎಂದು ಎಕ್ಸ್ಕ್ಯೂಸ್ ಕೊಡ್ಲೇಬೇಕು ಖಂಡಿತ ನಾವು. ಯಾಕೆಂತಂದ್ರೆ ಅವಳು ಅಷ್ಟು ದೊಡ್ಡ ಸಾಧನೆಯನ್ನ ಮಾಡುವವಳು. ಬಟ್ ಎಲ್ಲವನ್ನೂ ಸಹ ಆಗ್ತದೆ, ಮಾಡ್ತೇನೆ. ಮೊನ್ನೆ ಸಹ ಹೇಳಿದ್ರು, ನನ್ಗೆ ಯಾಕೆ ಆಗುದಿಲ್ಲ, ಮಾಡ್ತೇನೆ ಅಂತ ಅವ್ರಿಗೆ. ಭಾರಿ ಖುಷಿ ಸರ್, ನಮ್ಮ ಪದವ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಭಾರಿ ಹೆಮ್ಮೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಭಾರಿ ಖುಷಿ ಆಯಿತು ನಿಮ್ಮ ಮಾತುಗಳು. ಎಸ್, ಇದು ನೋಡಿದವರಿಗೆ ಒಂದಷ್ಟು ಜಲಸ್ ಆಗ್ಬೋದು. ಎಲ್ಲರೂ ರೆಮೋನ ನಮ್ಮನನ್ನೇ ಹೊಗಳ್ತಾರಲ್ಲ ಈ ಲೆವೆಲಲ್ಲಿ. ಗ್ಲಾಡಿಸ್ ಮೇಡಮ್, ನಿಮಗೆ ಆ ಬದುಕಿನಲ್ಲಿ ಪ್ರೇರಣೆಗಳು? ಯಾಕಂದರೆ ಎಲ್ಲರೂ ಇಷ್ಟು ಮಂದಿ ಮಾತನಾಡುವಾಗ ನಿಮ್ಮ ಒಂದು ಕಾನ್ಸೆಪ್ಟ್, ನಿಮ್ಮ ಚಿಂತನೆ ಇದರ ಹಿಂದೆ ಇರುವುದನ್ನು ಎಲ್ಲರೂ ಹೇಳಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಎಸ್, ನಿಮಗೆ ಇಂಥ ಪ್ರೇರಣೆಗಳೆಲ್ಲ ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಬಂತು ಅಂತ? ಪ್ರೇರಣೆ ಯಾವುದಿಲ್ಲ ಸರ್, ನಂಗೆ ಆಸೆ ಇತ್ತು ಭರತನಾಟ್ಯ ಕಲಿಬೇಕು ಅಂತ. ಓಕೆ. ನಂಗೆ ತುಂಬಾ ಇಷ್ಟ, ತುಂಬಾ ಇಷ್ಟ ಭರತನಾಟ್ಯ. ಅದು ಅವಕಾಶ ಸಿಕ್ಲಿಲ್ಲ, ಅದಕ್ಕೆ ಇವಳ ಹಿಡಿದೆ. ನಿಮ್ಮ ಆಶೆಗಳನ್ನೆಲ್ಲ ನಿಮ್ಮ ಮಗಳ ಮುಖಾಂತರ ನೋಡ್ತಾ ಇದ್ದೀರಿ. ಹೌದು. ಅದರ ಮೊದಲು ಮಗನಿಗೆ ಡಾನ್ಸ್ ಕ್ಲಾಸಿಗೆ ಹಾಕಿದೆ, ಆ ಅರ್ಧದಲ್ಲಿ ಬಿಟ್ಟ. ನಾನು ಹೋಗುದಿಲ್ಲ ಅಂತ ಬಿಟ್ಟ, ಅದಾಗ್ಲಿಲ್ಲ. ಹಾಗೆ ಮಗಳು ಹಿಡ್ಕೊಂಡ್ಲು, ನಾನು ಇವಳನ್ನ ಹಿಡ್ಕೊಂಡೆ. ಓಕೆ 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 ಓಕೆ. ತುಂಬ ಖುಷಿ ಮತ್ತು ತುಂಬ ಸಂಭ್ರಮ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಎಸ್, ನಮಗೆ ರೆಮೋನಾ ಹೇಳಿದ ಮಾತು, ಮುಂದೆ ಕೂಡ ಭವಿಷ್ಯದಲ್ಲಿ ಕೂಡ ನಾನು ಉದ್ಯೋಗ ಕ್ಷೇತ್ರವನ್ನು ಆಯ್ದುಕೊಳ್ಳೋದಿದ್ದರೆ ಕೂಡ ಅದು ನೃತ್ಯ ಕ್ಷೇತ್ರದಲ್ಲಿ ಅಂತ. ಎಸ್, ನೃತ್ಯದಲ್ಲೇ PhD ಮಾಡುವುದು ಅಂತ ಅಲ್ವಾ? ಎಸ್, ಈಗ ರೆಮೋನಾ, ನಿನ್ನಾಗಿ ತುಂಬ ಅಚೀವ್ ಮಾಡಬೇಕಂತೆಲ್ಲ ಕನಸು ಕೊಟ್ಟು ಇರುವಂಥ ಡ್ರೀಮ್ಸ್ ಇರುವಂಥ ಸ್ಟೂಡೆಂಟ್ಸ್ ಇರ್ತಾರೆ, ಮಕ್ಕಳಿರ್ತಾರೆ. ನೀನು ಅವರಿಗೆ ಒಂದು ಮಾತು ಹೇಳಬೇಕು. ನಾನು ಆಮೇಲೆ ಈ ಟಾಕ್ ಶೋ ನಾನು ಕನ್ಕ್ಲೂಡ್ ಮಾಡ್ತೇನೆ. ಅದು ಟಾಪಿಕ್ ಫಸ್ಟ್ ಆಫ್ ಆಲ್ ಅಮ್ಮ ಹೇಳಿದ್ದಾರೆ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಕಂಟಿನ್ಯೂ ಮಾಡ್ಬೇಕು. ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಫಾರ್ ಇಟ್. ತುಂಬಾ ಡಿಫಿಕಲ್ಟೀಸ್ ಬರ್ತದೆ, ಮತ್ತೆ ತುಂಬಾ ಹೇಟ್ರೆಡ್ ಅದು ಎಲ್ಲ ಬರ್ತದೆ, ಬಟ್ ಸ್ಟಾಪ್ ಮಾಡಬಾರದು, ಅದು ಕಂಟಿನ್ಯೂ ಮಾಡಬೇಕು. ವಿ ಶುಡ್ ಕಂಟಿನ್ಯೂ, ವಿ ಶುಡ್ ಫೇಸ್ ಇಟ್ ಬ್ರೇವ್ಲಿ ಸಹ ಬೇಕು ಅದಕ್ಕೆ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಡ್ಯಾನ್ಸ್, ಇಟ್ಸ್ ಅಬೌಟ್ ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಆಲ್ಸೋ. ಎಜುಕೇಶನ್ ಅಲ್ಲಿ ಸಹ ತುಂಬಾ ಡಿಫಿಕಲ್ಟೀಸ್ ಬರ್ತದೆ. ಸೊ ಜಸ್ಟ್ ಕೀಪ್ ಟ್ರೈಯಿಂಗ್, ಅದೇ ಹೇಳ್ತೇನೆ. ಒಳ್ಳೆ ಮಾತನ್ನು ಹೇಳಿದ್ದಾರೆ. ಒಂದೇ ದಿನಕ್ಕೆ ಯಾವುದು ಕೂಡ ಸಿದ್ಧಿ ಆಗುದಿಲ್ಲ. ಮತ್ತೆ ಇವಳ ಇದರ ಹಿಂದೆ ನಮ್ಮ ಬಲ್ಲಿ ಬಳುಪು ದಯಾನಂದ್ ಕತ್ತಲ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಗ್ರೇಟ್. ಈಗ ಎಸ್, ನಾನು ನೀವು ಒಂದು ಮಾತು ವೀಕ್ಷಕರಿಗೆ ಅವರ ಮಕ್ಕಳನ್ನು ರೂಪಿಸುವ ಬಗ್ಗೆ. ಮಕ್ಕಳಿಗೆ ಯಾವತ್ತು ಬೈದು ಮತ್ತೆ ಅದನ್ನೇ ಕಲಿ ಅದೇ ಮಾಡು ಅಂತೇಳಿ ಯಾವತ್ತು ಹೇಳಿಬೇಡಿ, ಅಷ್ಟೇ ಹೇಳುದು. ಮಕ್ಕಳಿಗೆ ಯಾವ್ದು ಇಷ್ಟ ಉಂಟು ಅದನ್ನು ಕಲೀಲಿಕ್ಕೆ ಬಿಡಿ, ಮತ್ತೆ ಅದರಲ್ಲಿ ಪ್ರೋತ್ಸಾಹಿಸಿ, ಅವರಲ್ಲಿದ್ದ ಟ್ಯಾಲೆಂಟ್ ಅನ್ನು ಪ್ರೋತ್ಸಾಹಿಸಿ, ಅಷ್ಟೇ ಹೇಳುದು. ಥ್ಯಾಂಕ್ ಯು. ಎಸ್, ಒಂದು ಅದ್ಭುತವಾದಂತಹ ಮಾತುಕತೆ, ಅದ್ಭುತ ಸಾಧಕಿಯ ಜೊತೆಗೆ. ರೆಮೋನಾ, ನಿನ್ನ ಈ ಸಾಧನೆ ಇವತ್ತು ಇಡೀ ದೇಶವೇ ನೋಡಿದೆ. ನಿನ್ನ ಮಾತು ಮತ್ತು ನಿನಗೆಲ್ಲ ಸಹಕಾರ ಕೊಟ್ಟವರು, ಅದನ್ನು ಇವತ್ತು ಮತ್ತೊಮ್ಮೆ ಇಡೀ ಊರ ಜನತೆ ನೋಡುವಂತಾಯಿತು. ನೀನು ಈ ಒಂದು TV ಸ್ಟುಡಿಯೋಗೆ ಬಂದು ಇಷ್ಟು ನಿನ್ನ ಟೈಮ್ ಮತ್ತು ನಿನ್ನ ಒಂದು
ವಿನಯಪೂರ್ವಕವಾದ ಮಾತುಗಳು, ಹಂಬಲ್ ನೀನು ಹಂಚಿಕೊಂಡದಕ್ಕಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ V4 ವಾಹಿನಿಯ ಪರವಾಗಿ ನಿನಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದೇ ರೀತಿ ಗ್ಲಾಡಿಸ್ ಮೇಡಮ್, ಥ್ಯಾಂಕ್ ಯು ಸರ್. ತುಂಬಾ ಜನ ನಿಮ್ಮನ್ನು ಹೊಗಳಿದ್ರು. ಎಲ್ಲ ಅಮ್ಮಂದಿರಿಗೆ ನೀವು ಒಂದು ಸ್ಫೂರ್ತಿ. ಎಸ್, ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನಿಮಗೂ ಕೂಡ ಸರ್ ತುಂಬಾ ಥ್ಯಾಂಕ್ ಯು. ಎಸ್, ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ವಿಜೇತೆ ಮತ್ತು ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ಏಕೈಕ ವಿದ್ಯಾರ್ಥಿನಿ, ಮಂಗಳೂರಿನ ಪದವ ಹೈಸ್ಕೂಲ್ನ ವಿದ್ಯಾರ್ಥಿ, ಈಗ ಮಂಗಳೂರಿನ ಪದವಿ ಪೂರ್ವ ಕಾಲೇಜಿನ ಪ್ರಥಮ PU ವಿದ್ಯಾರ್ಥಿನಿ. ಇವತ್ತು ಇಡೀ ರಾಷ್ಟ್ರದ ಗಮನ ಸೆಳೆದಂಥ ವಿದ್ಯಾರ್ಥಿನಿ. ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಆಕೆ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿನಿ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕಾಗಿ ನಾನು ಮತ್ತೊಮ್ಮೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಮತ್ತು ಅವರ ಮುಂದಿನ ಸಾಧನೆ ಕನಸಿಗೆ ಶುಭಾಶಯವನ್ನು ಹೇಳಿ ಈ ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.